ನಮಸ್ಕಾರ. ಕೊರೋನಾ ಎಚ್ಚರ ಬೆಳಗಿನ ಬುಲೆಟಿನ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಬಂಟ್ವಾಳದ ವಿಚಾರಕ್ಕೆ ಬಂದ್ರೆ, ಬಂಟ್ವಾಳದ ಏನು ಭಾನುವಾರ ಮೃತಪಟ್ಟಂತಹ ಮಹಿಳೆ ಇದ್ದಾರೆ, ಅವರ ಸಂಪರ್ಕಕ್ಕೆ ಬಂದಿದಂತಹ ನೆರೆಮನೆಯ ವೃದ್ಧೆಗೂ ಕೂಡ ನಿನ್ನೆ ಸೋಂಕು ಕಾಣಿಸಿಕೊಂಡಿರುವಂತಹ ವಿಚಾರ. ಈಗ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಅಲರ್ಟ್ ಅನ್ನ ಮತ್ತಷ್ಟು ಹೆಚ್ಚಳ ಮಾಡಲಾಗಿದೆ. 67 ವರ್ಷದ ಸೋಂಕಿತ ವೃದ್ಧೆ ಯಾರಿದ್ದಾರೆ ಅವರಿಗೆ ಈಗ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಈಗ ಬಂಟ್ವಾಳದ ಕೆಳಗಿನ ಪೇಟೆಯನ್ನ ಹೆಚ್ಚಾಗಿ ಸೀಲ್ ಡೌನ್ ಮಾಡಲಾಗಿದೆ ಅನ್ನುವಂಥದ್ದು, ಭಾರಿ ಕಟ್ಟೆಚ್ಚರವನ್ನ ಕೂಡ ವಹಿಸಲಾಗಿದೆ. ಯಾರು ಕೂಡ ಮನೆಯಿಂದ ಹೊರಗಡೆ ಬರಬೇಡಿ ಎನ್ನುವಂತಹ ಆದೇಶವನ್ನ ಕೊಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಈಗಾಗಲೇ ಒಂದು ಆದೇಶವನ್ನ ಕೊಟ್ಟಿದ್ದು ಸೀಲ್ ಡೌನ್ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಜನರು ಮನೆಯಿಂದ ಹೊರಗಡೆ ಬರಬೇಡಿ, ಯಾವುದೇ ಕಾರಣಕ್ಕೂ ನಿಮಗೆ ಬೇಕಿರುವಂತಹ ಎಲ್ಲ ವಸ್ತುಗಳನ್ನು ನೇರವಾಗಿ ಮನೆ ಬಾಗಿಲಿಗೆ ಮುಟ್ಟಿಸಲಾಗುತ್ತೆ ಅನ್ನುವಂತಹ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಹೀಗಾಗಿ ಅನಗತ್ಯವಾಗಿ ಹೊರಗಡೆ ಬರುವಂತಹ ಕೆಲಸವನ್ನ ಮಾಡಬೇಡಿ ಅನ್ನುವಂಥದ್ದು ಟೋಟಲ್ ಆಗಿ ಸೀಲ್ ಡೌನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇನ್ನು 67 ವರ್ಷದ ಸೋಂಕಿತ ವೃದ್ಧೆ ಯಾರಿದ್ದಾರೆ, ಈಗಾಗಲೇ ಸೋಂಕಿಗೆ ತುತ್ತಾಗಿರುವಂಥವರು, ಅವರಿಗೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಅವರ ಪರಿಸ್ಥಿತಿ ಕೂಡ ಸ್ವಲ್ಪ ಗಂಭೀರವಾಗಿದೆ ಎನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಆದರೆ ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಎನ್ನುವಂತಹ ವಿಚಾರ ಕೂಡ ಅಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಅದರ ನಡುವೆ ಈಗ ಬಂಟ್ವಾಳದಲ್ಲಿ ಕಟ್ಟೆಚ್ಚರವನ್ನ ಮತ್ತಷ್ಟು ಬಿಗಿಗೊಳಿಸಲಾಗಿದೆ, ಭಾರಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಅಂದ್ರೆ ಬಂಟ್ವಾಳದ ವಿಚಾರಕ್ಕೆ ಬಂದ್ರೆ, ಒಟ್ಟು ಬಂಟ್ವಾಳ ತಾಲೂಕಿನಲ್ಲಿ ಈಗಾಗಲೇ 4 ಪ್ರಕರಣಗಳು ಪತ್ತೆಯಾಗಿದೆ ಅನ್ನುವಂಥದ್ದನ್ನು ನಾವು ನೋಡಬಹುದು. 67 ವರ್ಷದ ಮಹಿಳೆಯರವರಿಗೆ ಕೊರೋನಾ ಸೋಂಕು ದೃಢಪಡುವಂತಹ ಮೂಲಕ ತಾಲೂಕಿನಲ್ಲಿ ಸೋಂಕು ದೃಢಪಟ್ಟಂತಹ 4ನೇ ಪ್ರಕರಣ ಇದಾಗಿತ್ತು. ಅಂದ್ರೆ ನಿನ್ನೆ ಮಧ್ಯಾಹ್ನದ ವೇಳೆಗೆ ಈ ಒಂದು ವೃದ್ಧೆಗೆ ಸೋಂಕು ತಗುಲಿರುವಂತಹ ವಿಚಾರ ಬಹಿರಂಗಗೊಂಡಿತ್ತು. ಅದರ ಜೊತೆಗೆ ಆರಂಭದಲ್ಲಿ ಸಜಿಪ ನಡುವಿನ ಒಂದು ಗ್ರಾಮದಲ್ಲಿ 10 ತಿಂಗಳ ಮಗುವಿನಲ್ಲಿ ಸೋಂಕು ಕಾಣಿಸಿಕೊಂಡಿತ್ತು. ಆ ಮೂಲಕ ಬಂಟ್ವಾಳ ತಾಲೂಕಿನಲ್ಲಿ ಮೊದಲ ಪ್ರಕರಣ ದಾಖಲಾಗಿತ್ತು. ಬಳಿಕ ತುಂಬೆಯ ವ್ಯಕ್ತಿಯೊಬ್ಬರಲ್ಲಿ ಸೋಂಕು ದೃಢಪಟ್ಟಿತ್ತು. 2 ದಿನಗಳ ಅಂತರದಲ್ಲಿ ಬಂಟ್ವಾಳ ಪೇಟೆಯ 2 ನೆರೆಕರೆಯ ಮಹಿಳೆಯರಲ್ಲಿ ಸೋಂಕು ದೃಢಪಟ್ಟಿರುವಂಥದ್ದು. ಅದರಲ್ಲಿ ಒಬ್ಬ ಮಹಿಳೆ ಸೋಂಕು ಖಚಿತಗೊಳ್ಳುವ ಮುನ್ನವೇ, ಅಂದ್ರೆ ರಿಪೋರ್ಟ್ ಬರೋದಕ್ಕಿಂತ ಮುಂಚೆಯೇ ಸಾವನ್ನಪ್ಪಿದ್ರು ಅನ್ನುವಂಥದ್ದನ್ನ ನಾವು ನೋಡಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಂದೀಪ್ ಸಾಲಿಯನ್. ಹಲೋ ಸಂದೀಪ್. ಅಂದ್ರೆ ಈಗ ಬಂಟ್ವಾಳ ತಾಲೂಕಿನ ವಿಚಾರಕ್ಕೆ ಬಂದ್ರೆ, ಒಟ್ಟು 4 ಪ್ರಕರಣಗಳನ್ನ ಬಂಟ್ವಾಳ ತಾಲೂಕು ಕಂಡಿದೆ ಅನ್ನುವಂಥದ್ದು. ಅದರಲ್ಲೂ ಕೂಡ ನಿನ್ನೆ ನೆರೆಕರೆಯ 2ರಲ್ಲಿ ಸೋಂಕು ಪತ್ತೆಯಾಗಿರುವಂತ, ಅಂದ್ರೆ ಒಂದು ಈಗಾಗಲೇ ಮೃತಪಟ್ಟಿರುವಂತಹ ಮಹಿಳೆ ಮತ್ತು ಆಕೆಯ ನೆರೆಮನೆಯ ಮಹಿಳೆ 67 ವರ್ಷದ ಪ್ರಾಯದ ವೃದ್ಧೆಯಲ್ಲೂ ಕೂಡ ಸೋಂಕು ಕಾಣಿಸಿಕೊಂಡಿದೆ. ಹೀಗಾಗಿ ಸೀಲ್ ಡೌನ್ ನ ನಿಯಮಗಳು ಮತ್ತಷ್ಟು ಬಿಗಿ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ. ಸೊ ಸದ್ಯಕ್ಕೆ ಹೇಗಿದೆ ಪರಿಸ್ಥಿತಿ ಅಂತ? ಏನು ಬಂಟ್ವಾಳ ಪೇಟೆ ವ್ಯಾಪ್ತಿಯಲ್ಲಿ ನಿನ್ನೆ ಈ ಕೋವಿಡ್-19 2 ಮನೆಗಳಲ್ಲಿ ಕಂಡು ಬಂದಿದೆ. ಆ ಬಳಿಕ ಇಲ್ಲಿ ಅಂದ್ರೆ ಆಲ್ರೆಡಿ ಈಗ ಮೊನ್ನೆ ಮಹಿಳೆ ಮೃತಪಟ್ಟ ಬಳಿಕ ಸೀಲ್ ಡೌನ್ ಆಗಿದೆ. ಆ ನಂತರ ಸ್ವಲ್ಪ ಇನ್ನೊಂದು ಮಹಿಳೆಯಲ್ಲಿ ಪಾಸಿಟಿವ್ ಬಂದ ಬಳಿಕ ಸ್ವಲ್ಪ ಸೀಲ್ ಡೌನ್ ಇದನ್ನು ಸ್ವಲ್ಪ ಕಟ್ಟುನಿಟ್ಟು ಮಾಡಿದ್ದಾರೆ. ವಿಶೇಷವಾಗಿ ನಾವು ಗಮನಿಸಬೇಕು ಅಂತ ಹೇಳಿದ್ರೆ, ಅಂದ್ರೆ ಒಂದೇ ಪರಿಸರದಲ್ಲಿ ಮತ್ತೆ ಆಚೆಚೆ ನೆರೆಹೊರೆಯ ಮನೆಗಳು ಇದರಲ್ಲಿ ನೆರೆಹೊರೆಯ ಮನೆಗಳಲ್ಲೇ ಈ ಪ್ರಕರಣಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರದೇಶವನ್ನೇನು ಸೀಲ್ ಡೌನ್ ಮಾಡುವಂತಹ ಅಗತ್ಯ ಬಂದಿರಲಿಲ್ಲ. ಈಗ ಇರುವಂತಹ ಮನೆಗಳೇನಿದೆ 180 ಮನೆಗಳೇನಿದೆ, ಈ ಮನೆಗಳಿಗೂ ಫುಲ್ ಸೀಲ್ ಡೌನ್ ಆಗಿದೆ. ಇದರ ಜೊತೆಗೆ ಇನ್ನು ನಿನ್ನೇನು ಮಂಗಳೂರು ಸಹಾಯಕ ಆಯುಕ್ತರಾಗಿರುವಂತಹ ಮದನ್ ಮೋಹನ್ ರಾವ್ ಸ್ಥಳಕ್ಕೆ ಭೇಟಿ ನೀಡಿ ಸಂಪೂರ್ಣ ಪರಿಶೀಲನೆಯನ್ನು ಮಾಡಿದ್ದಾರೆ. ಮಾತ್ರ ಅಲ್ಲ, ಈ ಜನರಿಗೆ ಅಂದ್ರೆ ಏನು ಈ ಸೀಲ್ ಡೌನ್ ವ್ಯಾಪ್ತಿಯೊಳಗಿರುವಂತಹ ಜನರಿದ್ದಾರೆ ಅವರಿಗೆ ಒಂದು ಮೂಲಭೂತ ಸೌಲಭ್ಯಗಳು ಮತ್ತು ಅವರಿಗೆ ದಿನಬಳಕೆ ವಸ್ತುಗಳನ್ನು ಸಿಗುವ ನಿಟ್ಟಿನಲ್ಲಿ ಒಂದು ತಂಡವನ್ನು ಕೂಡ ಮಾಡಿದ್ದಾರೆ. ಬಂಟ್ವಾಳ ಪುರಸಭೆ ಮುಖ್ಯಾಧಿಕಾರಿ ಅವರ ನೇತೃತ್ವದಲ್ಲಿ ಈಗಾಗಲೇ ಒಂದು ಪುರಸಭೆಯ ಸಿಬ್ಬಂದಿಗಳ ಒಂದು ತಂಡ ರಚನೆ ಮಾಡಿ ಅಗತ್ಯ ವಸ್ತುಗಳಾಗಿರುವಂತಹ ದಿನಸಿ ಆಗಿರ್ಬೋದು, ಹಾಲಾಗಿರ್ಬೋದು, ಪತ್ರಿಕೆಗಳಾಗಿರ್ಬೋದು, ಅಥವಾ ಇನ್ನಿತರ ಔಷಧಿ ಇರ್ಬೋದು, ಬ್ಯಾಂಕಿಂಗ್ ಸೇವೆಗಳಿರ್ಬೋದು, ಈ ಬಗ್ಗೆ ಯಾವುದೇ ಸೇವೆ ನೀಡುತ್ತಿದ್ರೆ ಪುರಸಭೆ ಒಂದು ಕಂಟ್ರೋಲ್ ರೂಮ್ ನಂಬರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ಬಗ್ಗೆ ಈಗಾಗಲೇ ಒಂದು ನೋಟಿಸ್ ಅನ್ನು ಕೂಡ ಮಾಡಿ ಅಲ್ಲಿನ ಪರಿಸರದ ಜನರಿಗೆ ಕೂಡ ಹಂಚಿದ್ದಾರೆ. ಆ ಮೂಲಕ ಅಲ್ಲಿಯ ಪರಿಸರದ ಜನರು ತಮ್ಗೆ ಏನಾದ್ರು ಅವಶ್ಯಕತೆ ಇದ್ರೆ ಅವರಿಗೆ ನೇರವಾಗಿ ಸಂಪರ್ಕವನ್ನು ಮಾಡಬಹುದು. ಮಾತ್ರ ಅಲ್ಲ, ಈ ಒಂದು ಕಂಟ್ರೋಲ್ ರೂಮ್ ಕೂಡ ದಿನದ 24 ಗಂಟೆಯನ್ನು
ಸೇವೆಯನ್ನು ಇಲ್ಲಿ ನೀಡ್ತಾ ಇದೆ. ಈ ನಿಟ್ಟಿನಲ್ಲಿ ನಿನ್ನೆ ಒಂದು ಏನು ಸಹಾಯಕ ಆಯುಕ್ತರಿಗೆ ಭೇಟಿ ನೀಡಿದ್ದಾರೆ. ಆ ಬಳಿಕ ಇನ್ನಷ್ಟು ಚುರುಕಿನ ಕಾರ್ಯಗಳನ್ನು ತಾಲೂಕಾಡಳಿತ ಕೂಡ ಮಾಡ್ತಾ ಇದೆ. ಜೊತೆಗೆ ಈ ಪರಿಸರ ಅಂದ್ರೆ ಈ ವ್ಯಾಪ್ತಿ ಏನಿದೆ ಇದು ಬಂಟ್ವಾಳ ಪುರಸಭಾ ವ್ಯಾಪ್ತಿಗೆ ಒಳಪಟ್ಟಿರೋದ್ರಿಂದ ಇಲ್ಲಿ ಅಧಿಕಾರಿಗಳು ಅತ್ಯಂತ ಒಂದು ಸಮರೋಪಾದಿಯಲ್ಲಿ ಇಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಗೌತಮ್, ಓಕೆ, ಅಂದ್ರೆ ಇನ್ನು ನಿನ್ನೆ ಸೋಂಕು ದೃಢಪಟ್ಟಿರುವಂತಹ 67 ವರ್ಷದ ವೃದ್ಧೆ ಯಾರಿದ್ದಾರೆ ಅವರಿಗೆ ಸಂಬಂಧಪಟ್ಟ ಹಾಗೆ ಟ್ರಾವೆಲ್ ಹಿಸ್ಟರಿಯನ್ನ ಈಗಾಗಲೇ ಕಲೆ ಹಾಕಲಾಗಿದೆಯಾ? ಈ ಬಗ್ಗೆ ಏನಾದ್ರು ಮಾಹಿತಿಗಳು ಸಿಗ್ತಾ ಇದೆಯಾ ಅನ್ನುವಂಥದ್ದು ಈಗ? ಈ ಬಗ್ಗೆ ಯಾವುದೇ ರೀತಿಯ ಒಂದು ಟ್ರಾವೆಲ್ ಹಿಸ್ಟ್ರಿಯ ಬಗ್ಗೆ ಅಂದ್ರೆ ಪರಿಶೀಲನೆ ನಡೀತದೆ. ಅಂದ್ರೆ ಅವರ ಮನೆಯಲ್ಲಿ ಈಗಾಗಲೇ ಒಟ್ಟು 5 ಮಂದಿ ಜನ ಅವರ ಮನೆಯಲ್ಲಿ ವಾಸ ಮಾಡ್ತಿರೋ. ಅವರ ಪತಿ ಇರ್ಬೋದು, ಮಗಳ ಮಗು. ಅಂದ್ರೆ ಈಗಾಗಲೇ ಅವರು ಈ ಊರಿಗಂತಲ್ಲ, ಅಂದ್ರೆ ಅವರ ನಿನ್ನೆ ಮೊನ್ನೆ ಭಾನುವಾರ ಮೃತಪಟ್ಟಿರುವಂತಹ ಮಹಿಳೆ ಯಾರಿದ್ದಾರೆ ಅವರ ಒಟ್ಟು ಹಿಸ್ಟ್ರಿಯ ನಿಟ್ಟಿನಲ್ಲಿ ಈಗ ಬೆಳ್ತಂಗಡಿ ತಾಲೂಕಿನ ಪುದುವೆಟ್ಟಿನಲ್ಲಿ ಒಂದು 9 ಮಂದಿಯನ್ನು ಹೋಮ್ ಕ್ವಾರಂಟೈನ್ ಇರ್ತದೆ. ಮಾತ್ರ ಅಲ್ಲ, ಮೊನ್ನೆ ಭಾನುವಾರ ಮಹಿಳೆ ಮೃತಪಟ್ಟ ದಿವಸವೇ ಇವರ ಮನೆಯ ಜನರನ್ನು ಕೂಡ ಹೋಮ್ ಕ್ವಾರಂಟೈನ್ ನಲ್ಲಿ ಇಟ್ಟಿದ್ದಾರೆ. ಒಟ್ಟಿನಲ್ಲಿ ಅಂದ್ರೆ ಆ ಮಹಿಳೆ ಮತ್ತು ಮೃತಪಟ್ಟ ಮಹಿಳೆ ಮತ್ತು ಇವರು ಅಂದ್ರೆ ಹೆಚ್ಚಾಗಿ ಜೊತೆಯಾಗಿದ್ರು. ಮತ್ತೆ ಅವರು ಕೂಡ ಒಂದೇ ರೀತಿಯ ಒಂದು ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಅಂದ್ರೆ ಅವರಿಗೂ ಶ್ವಾಸಕೋಶದ ತೊಂದರೆ, ಉಬ್ಬರಿಸುವ ರೋಗಕ್ಕೆ, ಇವರಿಗೂ ಕೂಡ ಶ್ವಾಸಕೋಶದ ತೊಂದರೆ, ಅದರ ಜೊತೆಗೆ BP ಶುಗರ್ ಇತ್ತು. ಆ ನಿಟ್ಟಿನಲ್ಲಿ ಇವರು ಕೂಡ ಸಾಕಷ್ಟು ಜೊತೆಗೆ ಹೋಗ್ತಿದ್ರು ಅನ್ನೋಂಥ ಮಾಹಿತಿ ಇದೆ. ಅದರಿಂದ ಪ್ರತ್ಯೇಕವಾದಂತಹ ಒಂದು ಟ್ರಾವೆಲ್ ಹಿಸ್ಟರಿಯನ್ನು ತೆಗೆಯುವಂತ ಪ್ರಯತ್ನವನ್ನು ಮಾಡಿಲ್ಲ. ಮಾತ್ರ ಅವರು ವಯೋವೃದ್ಧ ಕಾರಣ ಜಾಸ್ತಿ ಆ ಭಾಗದಿಂದ ಹೆಚ್ಚಿನ ಬೇರೆ ಎಲ್ಲಿಗೂ ಹೋಗಿಲ್ಲ ಅನ್ನೋದೊಂದು ಮಾಹಿತಿ ಲಭ್ಯವಾಗಿದೆ. ಮಾತ್ರ ಅಲ್ಲಿ ಸುತ್ತಲ ಪರಿಸರದ ಜನ ಈಗಾಗಲೇ ಮೊದಲ ದಿನ ಭಾನುವಾರ ಏನು ಮಹಿಳೆ ಮೃತಪಟ್ಟಿದ್ದಾರೆ ಅದೇ ದಿವಸ ಎಲ್ಲರನ್ನು ಕೂಡ ಹೋಮ್ ಕ್ವಾರಂಟೈನ್ ಅಲ್ಲಿ ಇಟ್ಟಿರೋದ್ರಿಂದ ಹೆಚ್ಚುವರಿಯಾಗಿ ಯಾರನ್ನು ಕೂಡ ಇಂಥ ಪರೀಕ್ಷೆಗೆ ಒಳಪಡಿಸೋದು ಅಥವಾ ಹೋಮ್ ಕ್ವಾರಂಟೈನ್ ಇರುವಂತ ಪ್ರಯತ್ನ ನಡೆದಿಲ್ಲ. ಗೌತಮ್, ಓಕೆ, ಇನ್ನು ಅಂದ್ರೆ ಬಂಟ್ವಾಳದಲ್ಲಿ ಆಕೆಯ ತಪಾಸಣೆ ಮಾಡಿದಂತಹ ಅಥವಾ ಚಿಕಿತ್ಸೆ ಕೊಟ್ಟಿದ್ದಂತಹ ವೈದ್ಯರ ಮೇಲೆ ಒಂದು ಪ್ರಕರಣ ಏನು ದಾಖಲಾಗಿತ್ತು, ಅದರ ಬಗ್ಗೆ ಕೂಡ ಈಗ ಕೆಲವೊಂದು ಅಸಮಾಧಾನದ ಮಾತುಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಆರೋಗ್ಯ ಇಲಾಖೆಗೆ ಮಾಹಿತಿ ಕೊಡೋದಕ್ಕೆ ಸೂಚನೆ ಇರಲಿಲ್ಲ ಅನ್ನುವಂತ ಒಂದು ಮಾತುಗಳನ್ನ ಅಲ್ಲಿನ IMA ಬಂಟ್ವಾಳ ಘಟಕದಿಂದ ಆ ಮಾತುಗಳು ಕೇಳಿ ಬಂದಿದೆ ಅನ್ನುವಂಥದ್ದು. ಸೊ ಈ ಬಗ್ಗೆ ಏನಿದೆ ಅನ್ನುವಂಥದ್ದು ಡೀಟೇಲ್ಸ್? ಖಂಡಿತವಾಗಿ ಗೌತಮ್, IMA ಪದಾಧಿಕಾರಿಗಳು ಈಗ ನಿನ್ನೆ ಏನು ತಾಲೂಕು ಆರೋಗ್ಯಾಧಿಕಾರಿ ವೈದ್ಯರ ಮೇಲೆ, ಖಾಸಗಿ ವೈದ್ಯರ ಮೇಲೆ ನೇರ ಆರೋಪವನ್ನು ಮಾಡಿದ್ದಾರೆ. ಮಾತ್ರ ಅವರು ನಮ್ಗೆ ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನೋ ಆರೋಪದ ಮೂಲಕ ಅವರ ಮೇಲೆ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಮಾತ್ರ ಇದು ಠಾಣೆಯಲ್ಲಿ ಪ್ರಕರಣ ಕೂಡ ಇದರ ಬಗ್ಗೆ ದಾಖಲಾಗಿತ್ತು. ಆದ್ರೆ ಈಗ ಅವರ ವೈದ್ಯಕೀಯ ಅಸೋಸಿಯೇಷನ್ ಏನಿದೆ, IMA ಏನಿದೆಯಾ, ಅದರ ಅಧ್ಯಕ್ಷರು ಕೂಡ ಈ ಬಗ್ಗೆ ಒಂದು ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಅಂದ್ರೆ ಈ COVID-19 ಬಂದ ಬಳಿಕ ತಾಲೂಕು ಆರೋಗ್ಯಾಧಿಕಾರಿ ಇರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟಂತ DHO ಇರ್ಬೋದು, ಅದು ಜಿಲ್ಲಾಡಳಿತ ಇರ್ಬೋದು ಅಥವಾ ತಾಲೂಕು ಆಡಳಿತ ಇರ್ಬೋದು, ಇವರು ತಾಲೂಕಿನ ಎಲ್ಲ ವೈದ್ಯರನ್ನು ಕರೆದು ಅವರೊಂದು ಸಭೆ ನಡೆಸಿ ಅವರಿಗೆ ಒಂದು ನಿರ್ದಿಷ್ಟವಾದ ಸೂಚನೆಗಳನ್ನು ನೀಡಬೇಕಿತ್ತು. ಆದ್ರೆ ಅಂಥದ್ದು ಯಾವುದೇ ರೀತಿಯ ಸೂಚನೆಗಳನ್ನು ನಮಗೆ ನೀಡಿಲ್ಲ. ಇನ್ನೊಂದು ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂತ ಹೇಳಿದ್ರೆ, ಅವರ ಆರಂಭದಲ್ಲಿ ಮೃತಪಟ್ಟ ಮಹಿಳೆ ಏನಿದ್ದಾರೆ ಅವರು ಈ ಹಿಂದೆ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಅವರು ಖಾಸಗಿ ಆಸ್ಪತ್ರೆಗಳನ್ನು ಅವಲಂಬಿಸಿರುವುದರಿಂದ ಅವರಿಗೆ ಆರಂಭದ ಹಂತದಲ್ಲಿ ಸ್ವಲ್ಪ ಇಂಥ ಶ್ವಾಸಕೋಶದ ತೊಂದರೆ ಅಂದ್ರೆ ಲಘುವಾಗಿ ಕಾಣಿಸಿಕೊಂಡಾಗ ಅವರು ತುಂಬೆ ಒಂದು ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾರೆ. ಅಲ್ಲಿ ಅವರಿಗೆ ಒಂದು ಇಂಜೆಕ್ಷನ್ ಅನ್ನು ಕೂಡ ಕೊಡಬೇಕು ಅಂತ ಹೇಳಿ ಕೇಳಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಹೊರಗಿನಿಂದ ಬರುವಂತ ಔಟ್ ಪೇಷಂಟ್ ಗಳಿಗೆ ನಾವು ಇಂಜೆಕ್ಷನ್ ಅನ್ನು ಕೊಡುವುದಿಲ್ಲ. ಅದನ್ನ ಏನಿದ್ರು ನೀವು ಅಡ್ಮಿಟ್ ಆಗುದಿದ್ರೆ ಮಾತ್ರ ನಾವು ಕೊಡ್ತೇವೆ ಅಂತ ಹೇಳಿದ್ರೆ, ಮಾತ್ರ ಅಲ್ಲ ಆ ಸಂದರ್ಭದಲ್ಲಿ ಅದನ್ನು ತಾಲೂಕು ಕಚೇರಿಗೆ ಮತ್ತೆ ತಾಲೂಕು ಆರೋಗ್ಯ ಇಲಾಖೆಗೆ ಇದು ಕೋವಿಡ್ ಇರ್ಬೋದು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ತುಂಬೆ ಖಾಸಗಿ ಆಸ್ಪತ್ರೆ ನೀಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯ ಆಗಿದೆ. ಆದ್ರೆ ಈ ಬಗ್ಗೆ ತಾಲೂಕಾಡಳಿತ ಆಗ್ಲಿ ಅಥವಾ ಇದು ಆರೋಗ್ಯ ಇಲಾಖೆ ಆಗ್ಲಿ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿಲ್ಲ ಅನ್ನುವಂತ ಆರೋಪವನ್ನು ಕೂಡ IMA ಅಧಿಕಾರಿಗಳು ಮತ್ತೆ ಈಗ ಏನು FIR ಆಗಿರುವಂತ ವೈದ್ಯರಿದ್ದಾರೆ ಅವರು ಕೂಡ ಈ ಅಂತ ಆರೋಪವನ್ನು ಮಾಡಿದ್ದಾರೆ. ನಿಜವಾಗಿ ಅದು ನಮ್ಮ ನಿರ್ಲಕ್ಷ್ಯ ಅಲ್ಲ, ಇದು ತಾಲೂಕು ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯ ಅನ್ನುವಂಥದ್ದು ಅಂದ್ರೆ ತಿರುಗೇಟು ನೀಡುವಂತ ಒಂದು ಪ್ರತಿಕ್ರಿಯೆ ಇರುತ್ತೆ. ಒಟ್ಟಿನಲ್ಲಿ ಇದು ಸಮರ್ಪಕವಾದಂತ ಒಂದು ವಿಚಾರಣೆಗೆ ಒಳಪಟ್ಟಾಗ ಅಥವಾ ಸಮರ್ಪಕವಾಗಿ ಒಂದು ಜಿಲ್ಲಾಡಳಿತ ಈ ಬಗ್ಗೆ ಒಂದು ನಿಗಾ ವಹಿಸಿ ಅಥವಾ ಇದರ ಬಗ್ಗೆ ತನಿಖೆ ನಡೆಸಿದ್ರೆ ಮಾತ್ರ ಎಲ್ಲಿ ಲೋಪ ಆಗಿದೆ, ಈ ಮಹಿಳೆಗೆ ಹೇಗೆ ಇದು ಯಾರ ನಿರ್ಲಕ್ಷ್ಯದಿಂದ ಈ ಮಹಿಳೆಗೆ ಒಂದು ಸಾವು ಸಂಭವಿಸಕ್ಕೆ ಇಂತ ಒಂದು ಅವಕಾಶ ಆಯ್ತು ಅನ್ನುವಂಥದ್ದನ್ನು ಒಂದು ಸಮಗ್ರ ತನಿಖೆಯಲ್ಲಿ ಇದು ತಿಳಿದು ಬರ್ಬೇಕಷ್ಟೇ. ಗೌತಮ್, ಎಸ್, ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಬಂಟ್ವಾಳದ ಮೃತ ಮಹಿಳೆಯ ನೆರೆಮನೆಯಲ್ಲಿದ್ದಂತಹ ಮಹಿಳೆಗೆ ಸೋಂಕು ಕಾಣಿಸಿಕೊಂಡಿರುವಂತಹ ವಿಚಾರ, ಆಕೆಗೂ ಕೂಡ ಸೋಂಕು ತಗುಲಿರುವಂತಹ ವಿಚಾರವನ್ನ ಲ್ಯಾಬ್ ರಿಪೋರ್ಟ್ನಲ್ಲಿ ನಿನ್ನೆ ಬಹಿರಂಗಪಡಿಸಲಾಗಿದೆ. ಇನ್ನು ಮೃತಪಟ್ಟಂತಹ ಮಹಿಳೆ ಆಸ್ಪತ್ರೆಗೆ ದಾಖಲಾದ ದಿನವೇ ಅವರು ಕೂಡ ಆಸ್ಪತ್ರೆಗೆ ದಾಖಲಾಗಿದ್ರು. ಕೆಮ್ಮು, ಜ್ವರ ಮತ್ತು ಉಸಿರಾಟದ ತೊಂದರೆಯೊಂದಿಗೆ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಲಾಗಿತ್ತು.
ಸದ್ಯಕ್ಕೆ ಅವರಿಗೆ ಅಸ್ತಮಾದ ಜೊತೆಗೆ ಮಧುಮೇಹ ಕೂಡ ಇದೆ, ಜೊತೆಗೆ ನ್ಯೂಮೋನಿಯಾ ಕೂಡ ಈಗ ಬಾಧಿಸ್ತಾ ಇದೆ. ಐಸಿಯುನಲ್ಲಿ ಇಟ್ಟು ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಈಕೆ ಮೃತರಾದಂತಹ ಮಹಿಳೆಯ ಪತಿ ಯಾರಿದ್ದಾರೆ, ಆಕೆಯ ದೂರದ ಸಂಬಂಧಿ ಕೂಡ ಹೌದು. ಈ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಸೋಂಕಿತ ಪ್ರಕರಣಗಳ ಸಂಖ್ಯೆ 16ಕ್ಕೆ ಏರಿಕೆಯಾಗಿರುವಂಥದ್ದನ್ನು ನಾವು ನೋಡಬಹುದು. ಇನ್ನು ಉಪ್ಪಿನಂಗಡಿಯ ದಂಪತಿ ಸಹಿತ ಜೊತೆಗೆ ಈ ಒಂದು ವೃದ್ಧೆ ಒಟ್ಟು 3 ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇನ್ನು ನಿನ್ನೆಯ ದಿನ ಒಟ್ಟು 64 ಮಂದಿಯನ್ನ ತಪಾಸಣೆಗೆ ಒಳಪಡಿಸಲಾಗಿದ್ದು, NITK ಸುರತ್ಕಲ್ನಲ್ಲಿ 39 ಮಂದಿ, ಮನೆಯಲ್ಲಿ 31, ESI ಆಸ್ಪತ್ರೆಯಲ್ಲಿ 10 ಮಂದಿ ಕ್ವಾರಂಟೈನ್ನಲ್ಲಿ ಇದ್ದಾರೆ. 6042 ಮಂದಿ ಅಂದ್ರೆ ಈಗಾಗಲೇ ವಿದೇಶದಿಂದ ಬಂದಿರುವಂತವರು ಮತ್ತೆ ಈ ರೀತಿಯ ಒಂದು ಟ್ರಾವೆಲ್ ಹಿಸ್ಟರಿ ಇದ್ದವರು ಯಾರಿದ್ದಾರೆ 28 ದಿನದ ನಿಗಾವಣೆಯನ್ನ ಪೂರ್ತಿಗೊಳಿಸಿದ್ದಾರೆ. ನಿನ್ನೆ ಒಟ್ಟು 83 ಸ್ಯಾಂಪಲ್ಗಳನ್ನ ಪರೀಕ್ಷೆಗಾಗಿ ಕಳುಹಿಸಲಾಗಿದ್ದು 48 ಸ್ವೀಕೃತ ಆಗಿದೆ. ಅದರಲ್ಲಿ 1 ಪಾಸಿಟಿವ್ ಬಂದಿದೆ, 47 ನೆಗೆಟಿವ್ ಆಗಿ ಕಂಡು ಬಂದಿರುವಂತದ್ದು. ಇನ್ನು 429 ಸ್ಯಾಂಪಲ್ಗಳ ರಿಪೋರ್ಟ್ ಬರಬೇಕಾಗಿದೆ. ಅದೇ ರೀತಿ ಫೀವರ್ ಕ್ಲಿನಿಕ್ಗಳಲ್ಲಿ 813 ಮಂದಿಗೆ ಈಗ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಇನ್ನು ಮನೆ ಸಮೀಕ್ಷೆಗಳು ಕೂಡ ಈಗ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕ್ರಮವನ್ನು ತೆಗೆದುಕೊಂಡಿರುವಂಥದ್ದನ್ನು ನಾವು ಗಮನಿಸಬಹುದು. ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಂಡಿದ್ದವರ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸಗಳು ಈಗ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ 1,82,161 ಮನೆಗಳನ್ನ ಈಗಾಗಲೇ ಸಮೀಕ್ಷೆ ಮಾಡಿದ್ದಾರೆ ಆಶಾ ಕಾರ್ಯಕರ್ತೆಯರು ಮತ್ತು MPW ಕಾರ್ಯಕರ್ತೆಯರು. ಬಂಟ್ವಾಳ ತಾಲೂಕಿನಲ್ಲಿ 22,442, ಬೆಳ್ತಂಗಡಿಯಲ್ಲಿ 19,311, ಮಂಗಳೂರಿನಲ್ಲಿ 66,025, ಪುತ್ತೂರಿನಲ್ಲಿ 38,217, ಸುಳ್ಯದಲ್ಲಿ 36,166 ಮನೆಗಳಲ್ಲಿ ಸಮಸ್ಯೆಯನ್ನ ಏನೆಲ್ಲ ಇದೆ ಅನ್ನುವಂಥದ್ದನ್ನ ತಿಳಿಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಮೀಕ್ಷೆಗಳು ಪೂರ್ತಿಗೊಳಿಸಿದ್ದು ಈ ನಿಟ್ಟಿನಲ್ಲಿ ಉಪಯುಕ್ತ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗಿದೆ. ಇನ್ನು ಈಗಾಗಲೇ ಸೋಂಕು ದೃಢಪಟ್ಟಿರುವಂತಹ ಬಂಟ್ವಾಳದ 67 ವರ್ಷದ ವೃದ್ಧೆ ಯಾರಿದ್ದಾರೆ ಅವರ ಮನೆಯಲ್ಲಿ ಒಟ್ಟು 5 ಮಂದಿ ವಾಸವಾಗಿದ್ರು ಎನ್ನುವಂತಹ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಕೊಟ್ಟಿರುವಂಥದ್ದು. ವೃದ್ಧೆಯ ಪತಿ, 2 ಮಕ್ಕಳು ಹಾಗೂ ಮಗಳ ಮಗು ಸಹಿತ ಎಲ್ಲರನ್ನ ಕೂಡ ಈಗ ಹೋಮ್ ಕ್ವಾರಂಟೈನ್ ನಲ್ಲಿ ಇರಿಸಲಾಗಿದೆ. ಅವರ ಸ್ಯಾಂಪಲ್ ಅನ್ನ ಕೂಡ ಈಗ ಕಲೆಕ್ಟ್ ಮಾಡಿಕೊಂಡು ಪರೀಕ್ಷೆಗೆ ಕಳುಹಿಸಲಾಗಿದೆ. ಇನ್ನು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಟ್ವಾಳದಲ್ಲಿ ಈ ಮೃತ ಮಹಿಳೆಗೆ ಚಿಕಿತ್ಸೆಯನ್ನ ಕೊಟ್ಟಿದ್ದಂತಹ ವೈದ್ಯರ ಮೇಲೆ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿತ್ತು. ತಾಲೂಕು ಆರೋಗ್ಯಾಧಿಕಾರಿಗಳು ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಬಂಟ್ವಾಳ ನಗರ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿತ್ತು. ಆದರೆ ಈ ಒಂದು ವಿಚಾರ ಏನಿದೆ ಕೆಲವೊಂದು ಸಂಶಯಗಳಿಗೂ ಕೂಡ ಕಾರಣವಾಗಿದೆ. ಮಾತ್ರ ಅಲ್ಲ, ಈಗ IMA ಬಂಟ್ವಾಳ ಘಟಕದಿಂದ ಈ ಬಗ್ಗೆ ಅಸಮಾಧಾನದ ಮಾತುಗಳು ಕೂಡ ವ್ಯಕ್ತವಾಗಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಉಲ್ಲೇಖ ಮಾಡಬಹುದು. ಅಂದ್ರೆ ಆರೋಗ್ಯ ಇಲಾಖೆ ಬಂಟ್ವಾಳ ತಾಲೂಕಿನಲ್ಲಿ ಕೋವಿಡ್ ಕುರಿತಾಗಿ ಖಾಸಗಿ ಕ್ಲಿನಿಕ್ನವರಿಗೆ ಯಾವುದೇ ರೀತಿಯ ಮಾರ್ಗದರ್ಶನ ಅಥವಾ ಮಾಹಿತಿಯನ್ನೇ ಕೊಟ್ಟಿರಲಿಲ್ಲ. ಆದರೆ ಸಾವು ಪ್ರಕರಣಕ್ಕೆ ಸಂಬಂಧಿಸಿ ಕೋವಿಡ್ನ ಬಗ್ಗೆ ಲಕ್ಷಣಗಳಿದ್ರೂ ಕೂಡ ಅದರ ಮಾಹಿತಿಯನ್ನ ಆರೋಗ್ಯ ಇಲಾಖೆಗೆ ನೀಡದೆ ನಿರ್ಲಕ್ಷ್ಯ ವಹಿಸಿದ್ದಾಗಿ ಬಂಟ್ವಾಳದ ಖಾಸಗಿ ವೈದ್ಯರ ಮೇಲೆ ತಾಲೂಕು ವೈದ್ಯಾಧಿಕಾರಿ ನೀಡಿರುವಂತಹ ದೂರಿನ ಅನ್ವಯ ಪ್ರಕರಣ ದಾಖಲಾಗಿರುವಂಥದ್ದು ಈಗ ವೈದ್ಯರ ಅಸಮಾಧಾನಕ್ಕೆ ಕಾರಣವಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬಹುದು. ಅಂದ್ರೆ ಏಪ್ರಿಲ್ 15ರಂದು ಖಾಸಗಿ ಕ್ಲಿನಿಕ್ನಲ್ಲಿ ಚಿಕಿತ್ಸೆಯನ್ನ ಪಡೆದಿರುವಂತಹ ಈ ಒಂದು ಮಹಿಳೆ ಯಾರಿದ್ದಾರೆ ಮರುದಿನ ತುಂಬೆಯ ಖಾಸಗಿ ಆಸ್ಪತ್ರೆಗೂ ಕೂಡ ಹೋಗಿದ್ರು ಹೆಚ್ಚಿನ ಚಿಕಿತ್ಸೆಗೆ ಅನ್ನುವಂಥದ್ದು. ಆಗ ಆಸ್ಪತ್ರೆಯವರು ಆರೋಗ್ಯ ಇಲಾಖೆ ಮತ್ತು ತಾಲೂಕು ಕಚೇರಿಗೆ ಈ ಒಂದು ಪ್ರಕರಣದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಅದನ್ನ ನಿರ್ಲಕ್ಷಿಸಿರೋದು ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗಿದೆ. ಇನ್ನು ಏಪ್ರಿಲ್ 16ರಂದು ಮಹಿಳೆಯೊಂದಿಗೆ ಮನೆಯವರು ತುಂಬೆ ಆಸ್ಪತ್ರೆಗೆ ಹೋಗಿದ್ರು. ಅಲ್ಲಿ ಮಹಿಳೆಗೆ ಒಂದು ಇಂಜೆಕ್ಷನ್ ಕೊಡುವಂತೆ ಕೇಳಿಕೊಂಡಾಗ ಹೊರ ರೋಗಿಗಳಿಗೆ ಕೊಡೋದಿಕ್ಕಾಗೋದಿಲ್ಲ, ಅಡ್ಮಿಟ್ ಆದರೆ ಮಾತ್ರ ಕೊಡಬಹುದು ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ರು. ಇನ್ನು ಜ್ವರ ಇದ್ದ ಕಾರಣ ತಾಲೂಕು ಆಸ್ಪತ್ರೆಗೆ ಹೋಗಿ ಎನ್ನುವಂತಹ ಸಲಹೆಯನ್ನ ಕೂಡ ಕೊಟ್ಟಿದ್ರು. ಮಹಿಳೆಗೆ ಮೊದಲಿನಿಂದಲೂ ಕೂಡ ಅಸ್ತಮಾ ರೋಗ ಇದ್ದು ಖಾಸಗಿ ವೈದ್ಯರಿಂದಲೇ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಅಂದ್ರೆ ಆರೋಗ್ಯ ಇಲಾಖೆ ಕೋವಿಡ್ ಬಗ್ಗೆ ಖಾಸಗಿ ವೈದ್ಯರಿಗೆ ಮಾಹಿತಿ ನೀಡಿಲ್ಲ ಅನ್ನುವಂತಹ ಮಾತುಗಳು ಒಂದು ಕಡೆ ಆದ್ರೆ, ಇನ್ನೊಂದೆಡೆ ತುಂಬೆ ಆಸ್ಪತ್ರೆಯಿಂದ ಮಾಹಿತಿಯನ್ನ ಕೊಡಲಾಗಿದ್ರು ಅದನ್ನ ಅನುಸರಣೆ ಮಾಡದೆ
ಮುಚ್ಚಿ ಹಾಕಲಾಗುವಂತಹ ಪ್ರಯತ್ನಗಳಾಗಿದೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಜಟಿಲವಾಗ್ತಾ ಹೋಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದು. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಮೃತಪಟ್ಟಿರುವಂತಹ ಮಹಿಳೆಗೆ ಸೋಂಕು ತಗುಲಿದ್ದು ಹೇಗೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಈಗ ಆರೋಗ್ಯ ಇಲಾಖೆಯನ್ನ ಕಾಡ್ತಾ ಇದೆ. ಮಹಿಳೆಯ ಪುತ್ರ ಬಂದಿರುವಂಥದ್ದು ಫೆಬ್ರವರಿ 13ರಂದು, ಸರಿಸುಮಾರು 60 ದಿನಗಳು ಕಳೆದಿದೆ. ಈಗ ಅವರ ಒಂದು ಸ್ಯಾಂಪಲ್ ಅನ್ನ ಕೂಡ ಟೆಸ್ಟ್ ಮಾಡಲಾಗಿದ್ದು ಅದರಲ್ಲಿ ನೆಗೆಟಿವ್ ಬಂದಿರುವಂಥದ್ದು. ಬಂದು 2 ತಿಂಗಳು ಕಳೆದಿರೋದ್ರಿಂದ ಪುತ್ರನಿಂದ ಸೋಂಕು ತಗುಲಿರುವಂತಹ ಸಾಧ್ಯತೆ ತೀರಾ ಕಡಿಮೆ ಅನ್ನೋದು ವೈದ್ಯರು ಈಗ ವ್ಯಕ್ತಪಡಿಸ್ತಾ ಇರುವಂತಹ ಅಭಿಪ್ರಾಯ. ಇನ್ನು ಮಹಿಳೆಯ ಅತ್ತೆಯ ಒಂದು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಈಕೆ ಅವರನ್ನ ನೋಡೋದಿಕ್ಕೆ ಆಗಾಗ್ಗೆ ಆಸ್ಪತ್ರೆಗೆ ಬರ್ತಾ ಇದ್ರು. ಅಲ್ಲಿ ಯಾರಿಂದಲಾದ್ರೂ ಸೋಂಕು ತಗುಲಿರಬಹುದಾ ಅನ್ನುವಂತಹ ಪ್ರಶ್ನೆಗಳು ಈಗ ಸದ್ಯಕ್ಕೆ ಕಾಡ್ತಾ ಇರುವಂತದ್ದಾದ್ರೆ ಯಾವುದೇ ನಿಟ್ಟಿನಲ್ಲಿ ಮಾಹಿತಿಗಳು ಈಗ ಸದ್ಯಕ್ಕೆ ಲಭಿಸ್ತಾ ಇಲ್ಲ. ಹೀಗಾಗಿ ಈ ಒಂದು ಸೋಂಕಿನ ಮೂಲ ಯಾವುದು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂಥದ್ದು ಬಹಳ ದೊಡ್ಡ ಸವಾಲಾಗಿದೆ. ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ಮುಂದುವರಿತಾ ಇದೆ. ಸೋಂಕಿತರ ಸಂಖ್ಯೆ 19,984ಕ್ಕೆ ಏರಿಕೆಯಾಗಿದೆ ಎನ್ನುವಂತಹ ಮಾಹಿತಿ ಬರ್ತಾ ಇರುವಂತದ್ದು. ನಿನ್ನೆ ಒಂದೇ ದಿನ 50 ಮಂದಿ ಸೋಂಕಿತರು ದೇಶದಲ್ಲಿ ಸಾವನ್ನಪ್ಪಿದ್ದಾರೆ. ದೇಶದಲ್ಲಿ ಈವರೆಗೆ 640 ಸೋಂಕಿತರು ಸಾವನ್ನಪ್ಪಿರುವಂತದ್ದು. ಅಂದ್ರೆ ದೇಶದಲ್ಲಿ ಬಲಿಯಾಗಿರುವಂತಹವರ ಸಂಖ್ಯೆ 640ಕ್ಕೆ ಏರಿಕೆಯಾಗಿದೆ. ಇನ್ನು 3,870 ಮಂದಿ ಸೋಂಕಿತರು ಸಂಪೂರ್ಣವಾಗಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಸದ್ಯಕ್ಕೆ ಇರುವಂತಹ ಆಕ್ಟಿವ್ ಪ್ರಕರಣಗಳ ಸಂಖ್ಯೆ 15,474. ಈ ಬಗ್ಗೆ ಕೇಂದ್ರ ಆರೋಗ್ಯ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಅಂದ್ರೆ ಈ ನಡುವೆ ಉದ್ಭವಿಸಿರುವಂತಹ ಒಂದು ಸವಾಲು ಅಂತ ಹೇಳಿದ್ರೆ ಭಾರತಕ್ಕೆ ಪೂರೈಕೆಯಾಗಿರುವಂತಹ ಟೆಸ್ಟಿಂಗ್ ಕಿಟ್ಗಳೇನಿದಾವೆ ಅದು ಸಂಪೂರ್ಣವಾಗಿ ಕಳಪೆಯಾಗಿದೆ ಎನ್ನುವಂತಹ ಒಂದು ಮಾಹಿತಿ ಈಗ ಬಹಿರಂಗಗೊಂಡಿದೆ. ಹೀಗಾಗಿ ಆ 2 ದಿನಗಳ ಕಾಲ ಈಗ ಒಂದು ಕಿಟ್ಗಳನ್ನ ಬಳಸಬೇಡಿ ಎನ್ನುವಂತಹ ಒಂದು ಸೂಚನೆ ಕೇಂದ್ರ ಸರ್ಕಾರದಿಂದ ಬಂದಿದೆ. ತಜ್ಞರ ತಂಡದಿಂದ ಈ ಬಗ್ಗೆ ಸೂಕ್ತವಾಗಿ ಪರಿಶೀಲನೆಯನ್ನ ಮಾಡಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಎನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಕೊಡಲಾಗಿದೆ. ಅಂದ್ರೆ ಚೀನಾ ಕಳುಹಿಸಿರುವಂತಹ ಕಿಟ್ಗಳು ಲೋಪದೋಷಗಳಿಂದ ಕೂಡಿದೆ, ಅಕ್ಯುರೇಟ್ ಆಗಿ ಅದರಿಂದ ರಿಸಲ್ಟ್ ಸಿಗ್ತಾ ಇಲ್ಲ ಎನ್ನುವಂತಹ ಆಘಾತಕಾರಿ ಮಾಹಿತಿ ಹೊರಗೆ ಬಿದ್ದಿದ್ದು ಈಗ ಆತಂಕಕ್ಕೆ ಕಾರಣ ಆಗಿದೆ. ಈಗಾಗಲೇ ಕೊರೋನಾದ ಮೂಲ ಮತ್ತು ತನ್ನಲ್ಲಾಗಿರುವಂತಹ ಸಾವಿನ ಸಂಖ್ಯೆಯ ಬಗ್ಗೆ ಸತ್ಯ ಮುಚ್ಚಿಟ್ಟಿರುವಂತಹ ಒಂದು ಗಂಭೀರ ಆರೋಪವನ್ನ ಈಗ ಚೀನಾ ಎದುರಿಸ್ತಾ ಇದೆ. ಅಂತಹ ಒಂದು ರಾಷ್ಟ್ರ ಇದೀಗ ಕೋವಿಡ್ ಪರೀಕ್ಷಾ ಕಿಟ್ಗಳಲ್ಲಿ ಕೂಡ ಪ್ರಮಾದವನ್ನ ಎಸಗಿದೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅಂದ್ರೆ ನಿರಂತರವಾಗಿ ರ್ಯಾಪಿಡ್ ಟೆಸ್ಟ್ ಕಿಟ್ಗಳು ಕೊಡ್ತಾ ಇರುವಂತಹ ಫಲಿತಾಂಶಗಳಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಈ ಬಗ್ಗೆ ಅನೇಕ ರಾಷ್ಟ್ರಗಳು ಜೊತೆಗೆ ದೇಶದೊಳಗಡೆ ಕೂಡ ಅನೇಕ ರಾಜ್ಯಗಳು ಈ ಬಗ್ಗೆ ಆರೋಪವನ್ನ ಮಾಡಿದ್ವು. ರಾಜಸ್ಥಾನ ಸರ್ಕಾರ ಕೂಡ ಅಸ್ಪಷ್ಟ ಫಲಿತಾಂಶ ಬರ್ತಾ ಇರುವಂತಹ ಕಾರಣ ಇಂತಹ ಕಿಟ್ಗಳ ಬಳಕೆಯನ್ನ ನಿಲ್ಲಿಸ್ತಾ ಇರೋದಾಗಿ ICMRಗೆ ಮಾಹಿತಿಯನ್ನ ಕೊಟ್ಟಿತ್ತು. ಪಶ್ಚಿಮ ಬಂಗಾಳ ಸರ್ಕಾರ ಕೂಡ ಕೇಂದ್ರ ಕೊಟ್ಟಿರುವಂತಹ ಕಿಟ್ ಏನಿದೆ ಅದು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ, ರಿಸಲ್ಟ್ಗಳಲ್ಲಿ
ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಎನ್ನುವಂತಹ ಒಂದು ದೂರನ್ನ ಕೊಟ್ಟಿತ್ತು. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈಗ 2 ದಿನಗಳ ಕಾಲ ಈ ಒಂದು ಕಿಟ್ನ ಬಳಕೆಯನ್ನ ನಿರ್ಬಂಧ ಮಾಡಿ ಕೇಂದ್ರ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. 2 ದಿನಗಳ ಕಾಲ ಬಳಕೆ ಮಾಡಬೇಡಿ ಅನ್ನುವಂತಹ ಸೂಚನೆಯನ್ನ ಈಗಾಗಲೇ ಕೊಡಲಾಗಿದೆ. ಹೀಗಾಗಿ ಸ್ವಲ್ಪ ಮಟ್ಟಿನ ತಡೆ ಎದುರಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸಬಹುದು. ಸೋಂಕು ಪತ್ತೆ ಕಾರ್ಯ ವ್ಯಾಪಕವಾಗಿ ಆಗಬೇಕಿತ್ತು, ರ್ಯಾಂಡಮ್ ಆಗಿ ಟೆಸ್ಟ್ಗಳಾಗಬೇಕು ಎನ್ನುವಂತಹ ಆಗ್ರಹಗಳು ವ್ಯಾಪಕವಾಗಿ ಕೇಳಿ ಬರ್ತಾ ಇದ್ವು. ಆದರೆ ಈ ನಡುವೆ ಉದ್ಭವಿಸಿರುವಂತಹ ಹೊಸ ಸಮಸ್ಯೆ ಭಾರತದಲ್ಲಿ ಕೋವಿಡ್-19 ವಿರುದ್ಧದ ಹೋರಾಟ ಏನಿದೆ ಅದಕ್ಕೆ ಅಲ್ಪ ಮಟ್ಟಿನ ಹಿನ್ನಡೆಯನ್ನ ತಂದುಕೊಡ್ತಾ ಇದೆ ಎನ್ನುವಂತಹ ಒಂದು ವಿಶ್ಲೇಷಣೆಗಳು ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಭಾರತದಲ್ಲಿ ಈಗಾಗಲೇ 20,000 ಗಡಿಯನ್ನ ದಾಟಿ ಬಿಟ್ಟಿದೆ ಈ ಒಂದು ಸೋಂಕಿತರ ಸಂಖ್ಯೆ. ಅನೇಕ ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಈಗ ಮುಂದಿನ ಪ್ರಶ್ನೆಗಳು ಉದ್ಭವ ಆಗಿರುವಂಥದ್ದು ಲಾಕ್ಡೌನ್ನ ಸಡಿಲಿಕೆಯ ಬಗ್ಗೆ. ಮೇ 3ರಂದು ಲಾಕ್ಡೌನ್ ಸಡಿಲಿಕೆ ಆಗಬಹುದಾ ಎನ್ನುವಂತಹ ಪ್ರಶ್ನೆಗಳು ಕೇಳ್ತಾ ಇರುವಂಥದ್ದು. ಆದ್ರೆ ಸದ್ಯಕ್ಕೆ ಆರೋಗ್ಯ ಇಲಾಖೆ ಹೇಳ್ತಾ ಇರುವಂತಹ ಮಾಹಿತಿ ಪ್ರಕಾರ ಇದು ಮೇ 3ರಂದು ಲಾಕ್ಡೌನ್ ತೆರವಾಗುವುದು ಡೌಟ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಭಾರತದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಎಲ್ಲೋ ಒಂದು ಕಡೆ ನಿಯಂತ್ರಣಕ್ಕೆ ಬಂದಿದೆ, ಆದರೆ ಸಾವಿನ ಸಂಖ್ಯೆ ಮಾತ್ರ ಹೆಚ್ಚಾಗ್ತಾ ಇದೆ. ಇದು ಆತಂಕದ ಸಂಗತಿ ಅನ್ನುವಂಥದ್ದು. ಭಾರತ ಮಾತ್ರ ಅಲ್ಲ, ಅತಿ ಹೆಚ್ಚು ಪ್ರಕರಣ ಹೊಂದಿರುವಂತಹ 5 ದೇಶಗಳಲ್ಲಿ ಕೂಡ ಪರಿಸ್ಥಿತಿ ಸುಧಾರಣೆಯಾಗ್ತಾ ಇದೆ. ಆದರೆ ಯಾವುದೇ ದೇಶಗಳಲ್ಲಿ ಈ ಒಂದು ಸಾವಿನ ಪ್ರಮಾಣದಲ್ಲಿ ಇಳಿಕೆ ಆಗಿಲ್ಲ, ಬದಲಾಗಿ ಅದು ಏರ್ತಲೇ ಇದೆ ಅನ್ನುವಂಥದ್ದು. ಆದರೆ ಸೋಂಕಿತರು ಗುಣಮುಖರಾಗ್ತಾ ಇರುವಂತಹ ಪ್ರಮಾಣ ಮಾತ್ರ ಪಾಶ್ಚಿಮಾತ್ಯ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಉತ್ತಮ ಆಗಿದೆ ಅನ್ನುವಂಥದ್ದು ಸ್ವಲ್ಪ ಸಮಾಧಾನವನ್ನ ತಂದುಕೊಡ್ತಾ ಇರುವಂತಹ ವಿಚಾರ. ಅಂದ್ರೆ ಪ್ರತಿದಿನ ಹೊಸ ಪ್ರಕರಣಗಳ ಪತ್ತೆ ಆಗ್ತಾ ಇರುವಂತಹ ಪ್ರಮಾಣದಲ್ಲೇ ಸಾವಿನ ಪ್ರಮಾಣವು ಕೂಡ ಕಡಿಮೆ ಆಗದೇ ಇರೋದ್ರಿಂದ ಈ ಎರಡರ ನಡುವಿನ ಅನುಪಾತ ಹೆಚ್ಚಾಗ್ತಾ ಇದೆ. ಕೇಸ್ ಫೆಟಾಲಿಟಿ ದರ ಯಾವುದೇ ರೋಗದ ತೀವ್ರತೆ ಅಳೆಯೋದಕ್ಕೆ ಬಳಕೆಯಾಗ್ತಾ ಇರುವಂತಹ ಒಂದು ಮಾನದಂಡ. ಈ ಒಂದು ಸಾಂಕ್ರಾಮಿಕತೆ ಮುಂದೆ ಯಾವ ರೀತಿಯಲ್ಲಿ ಸಾಗಬಹುದು ಅನ್ನೋದನ್ನ ಅರಿಯೋದಿಕ್ಕೆ ಹಾಗೂ ಹೊಸ ಚಿಕಿತ್ಸೆಯ ಪರಿಣಾಮ ಹೇಗಿದೆ ಅನ್ನುವಂಥದ್ದನ್ನ ಅಳಿಯೋದಿಕ್ಕೆ ಇದನ್ನ ಒಂದು ಮಾನದಂಡವಾಗಿ ಬಳಕೆ ಮಾಡಲಾಗ್ತಾ ಇದೆ. ಹೀಗಾಗಿ ವ್ಯಾಧಿ ಉಲ್ಬಣವಾಗೋದು ಮುಂದುವರಿತಲೇ ಇರೋದ್ರಿಂದ ಕೇಸ್ ಫ್ಯಾಟಾಲಿಟಿಯ ಹಾಲಿ ಲೆಕ್ಕಾಚಾರಗಳು ಒಂದು ಸ್ಪಷ್ಟ ಚಿತ್ರಣವನ್ನ ಕೊಡೋದಿಕ್ಕೆ ಸಮರ್ಥವಾದೀತೆ ಎನ್ನುವಂಥದ್ರ ಬಗ್ಗೆ ಯಾವುದೇ ಒಮ್ಮತದ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇಲ್ಲ. ಹೀಗಾಗಿ ಆತಂಕ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಈ ನಡುವೆ ಮೇ 3ಕ್ಕೆ ಲಾಕ್ಡೌನ್ ತೆರವಾದೀತಾ ಅನ್ನುವಂತಹ ಒಂದು ಪ್ರಶ್ನೆಗಳಿಗೆ ಇದುವರೆಗೂ ಕೂಡ ಒಂದು ಖಚಿತವಾದ ಉತ್ತರವನ್ನ ಕಂಡುಕೊಳ್ಳೋದಿಕ್ಕೆ ಸಾಧ್ಯವಾಗ್ತಾ ಇಲ್ಲ.
ವಿಶ್ವದ 210 ದೇಶಗಳಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ವಿಶ್ವದಾದ್ಯಂತ ಈಗ 25,26,798 ಜನರು ಸೋಂಕಿಗೆ ಬಲಿಯಾಗಿದ್ದಾರೆ. ಈವರೆಗೂ ಕೂಡ 1,77,457 ಜನರು ಸೋಂಕಿಗೆ ಬಲಿಯಾಗಿದ್ದಾರೆ ಪ್ರಪಂಚದಾದ್ಯಂತ. ಈ ನಡುವೆ ಕೊರೋನಾದಿಂದಾಗಿ 6,90,219 ಮಂದಿ ಗುಣಮುಖರಾಗಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಅಮೆರಿಕಾದಲ್ಲಿ ಈವರೆಗೆ 45,316 ಜನರು ಬಲಿಯಾಗಿದ್ದಾರೆ. ಅಮೆರಿಕಾದಲ್ಲಿ 8,19,805ಕ್ಕೆ ಏರಿಕೆಯಾಗಿದೆ ಸೋಂಕಿತರ ಸಂಖ್ಯೆ. ಇನ್ನು ಸ್ಪೇನ್ನಲ್ಲೂ ಕೂಡ ಈವರೆಗೆ 21,282 ಮಂದಿ ಬಲಿಯಾಗಿದ್ದಾರೆ. ಸ್ಪೇನ್ನಲ್ಲಿ ಸೋಂಕಿತರ ಸಂಖ್ಯೆ 2,04,178ಕ್ಕೆ ಏರಿಕೆಯಾಗಿದೆ. ಇನ್ನು ಇಟಲಿಯಲ್ಲಿ ಕೊರೋನಾಗೆ 24,648 ಜನರು ಸಾವನ್ನಪ್ಪಿದ್ದಾರೆ. ಇಟಲಿಯಲ್ಲಿ 1,83,957ಕ್ಕೆ ಏರಿಕೆಯಾಗಿದೆ ಸೋಂಕಿತರ ಸಂಖ್ಯೆ. ಇನ್ನು ಫ್ರಾನ್ಸ್ನಲ್ಲಿ ಕೊರೋನಾಗೆ 20,796 ಜನರು ಬಲಿಯಾಗಿದ್ದಾರೆ ಎನ್ನುವಂತಹ ಒಂದು ವಿಚಾರವನ್ನ ಕೂಡ ನಾವು ಗಮನಿಸಬಹುದು. ಸುದ್ದಿ ಇನ್ನಷ್ಟಿದೆ, ಮಾಹಿತಿಯನ್ನು ಕೊಡ್ತೀನಿ ಒಂದು ಸಣ್ಣ ವಿರಾಮದ ನಂತರ. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ಆಫೀಸಲ್ಲಿ ನಿಮ್ಮ ಯಜಮಾನರ ಲಂಚ್ ಬಾಕ್ಸ್ ಅಂತ ಬರ್ತಿದ್ದ ಸುವಾಸನೆ ನನ್ನ ಇಲ್ಲಿ ತನಕ ಬರೋ ಹಾಗೆ ಮಾಡ್ತು. ಸೀಕ್ರೆಟ್ ತಿಳ್ಕೊಳ್ಳೋಣ ಅಂತ ಬಂದೆ. ಸೀಕ್ರೆಟಾ? ಕುಟುಂಬವನ್ನ ಪ್ರೀತಿಸೋ ಪ್ರತಿಯೊಬ್ಬ ಮಹಿಳೆಯ ಆಯ್ಕೆ ಅರುಣಾ ಮಸಾಲ. ಯಾವುದೇ ಕಲಬೆರಕೆ ಇಲ್ಲದೆ ಅತ್ಯಂತ ಶುದ್ಧವಾಗಿ ಆಯ್ದ ಸಾಂಬಾರು ಪದಾರ್ಥ ಬಳಸಿ ತಯಾರಿಸುವ ಪಾರಂಪರಿಕ ರುಚಿಯ ಪ್ರತೀಕ ಅರುಣಾ ಮಸಾಲ. In your quest for the perfect home, choose the address that stands apart. Landtrades Solitaire, situated at Hattil, the perfect location with splendid amenities and facilities and a spectacular view too. Landtrades Solitaire, it's where you deserve to live. थैंक यू कोरोना वॉरियर्स। बेटे आप लोग जल्दी से घर जाओ। थैंक यू सर। हाँ बेटा जाओ, घर जाओ। पूरी मेडिकल कम्युनिटी खड़ी है आपके लिए ढाल बनके। हम हैं कोरोना वॉरियर। मैं हूँ कोरोना वॉरियर। मैं हूँ कोरोना वॉरियर। हम हैं कोरोना वॉरियर। थैंक यू कोरोना वॉरियर्स। थैंक यू शुक्रिया, गुड जॉब। थैंक यू। स्टे होम, स्टे साइड। थैंक यू कोरोना वॉरियर्स फॉर सेविंग अस। ರಾಜ್ಯದ ರೈತರ ಹಿತರಕ್ಷಣೆಗೆ ಕರ್ನಾಟಕ ಸರ್ಕಾರದ ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯಿಂದ ಮಹತ್ವದ ಕ್ರಮ. ಕೋವಿಡ್-19 ಸೋಂಕಿನ ಹಿನ್ನೆಲೆಯಲ್ಲಿ ಲಾಕ್ಡೌನ್ನಿಂದಾಗಿ ಸಮಸ್ಯೆ ಎದುರಿಸುತ್ತಿರುವ ರೈತರ ನೆರವಿಗಾಗಿ ಅಗ್ರಿ ವಾರ್ ರೂಮ್ ಕಾರ್ಯನಿರ್ವಹಿಸಲಿದೆ. ರಾಜ್ಯದ ಎಲ್ಲಾ ಎಪಿಎಂಸಿಗಳನ್ನು ತೆರೆದಿರಲು ಕ್ರಮ ಕೈಗೊಳ್ಳಲಾಗಿದೆ. ಕೃಷಿ ಉತ್ಪನ್ನಗಳ ಸಾಗಣೆಗೆ ಅಡ್ಡಿ ಉಂಟು ಮಾಡದಂತೆ ಪೊಲೀಸರಿಗೆ ಸೂಚನೆ.
ರೈಲುಗಳ ಮೂಲಕ ಹೊರ ರಾಜ್ಯಗಳಿಗೆ ಹಣ್ಣು ತರಕಾರಿ ಸಾಗಾಟ. ತರಕಾರಿ ಹಣ್ಣುಗಳನ್ನು ಹೆಚ್ಚುವರಿಯಾಗಿ ಖರೀದಿಸಲು ಹಾಪ್ಕಾಮ್ಸ್ಗೆ ಆದೇಶ. ಟೊಮೆಟೊ ಕೆಚಪ್, ಅಕ್ಕಿ ಗಿರಣಿ, ತೊಗರಿ ಮಿಲ್ ಮತ್ತು ರಾಜ್ಯಾದ್ಯಂತ 27 ರೇಷ್ಮೆ ಮಾರುಕಟ್ಟೆಗಳನ್ನು ತೆರೆಯಲು ಸೂಚನೆ. ವಿಜಯಪುರ, ಬಾಗಲಕೋಟೆ ಹಾಗೂ ಹುಮ್ನಾಬಾದ್ಗಳಲ್ಲಿ ಕೋಲ್ಡ್ ಸ್ಟೋರೇಜ್ ಉಪಯೋಗಿಸಲು ಬಾಡಿಗೆ ಶುಲ್ಕ ಇರುವುದಿಲ್ಲ. ಮಾರುಕಟ್ಟೆಗೆ ತಾವು ಬೆಳೆದ ಉತ್ಪನ್ನಗಳನ್ನು ಸಾಗಿಸಲಾಗದೆ ಏನು ಸಂಕಷ್ಟಕ್ಕೆ ಸಿಕ್ಕಿದ್ದಾರೆ ಅನ್ನುವಂಥದ್ದು ನೋಡ್ತಾ ಇದ್ದು. ಸೊ ಅದರಿಂದ ಈ ವಿನಾಕಾರಣ ಏನು ತೊಂದರೆ ಕೊಡ್ತಾ ಇದ್ರು ಅದು ತಪ್ಪುತ್ತೆ. ಶ್ರೀಸಾಮಾನ್ಯನಿಗೆ ಬೇಕಾದಂತ ಅಗತ್ಯ ವಸ್ತುಗಳನ್ನ ತಡೆಯೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಆ ರೀತಿ ತಡೆಯುವಂತ ಯಾರಾದ್ರೂ ಪ್ರಯತ್ನ ಮಾಡಿದ್ರೆ ಅವ್ರ ಮೇಲೆ ಕ್ರಮವನ್ನು ತಗೊಳ್ಳುವಂತ ಎಚ್ಚರಿಕೆಯನ್ನು ಸರ್ ನಾನು ಕೊಡಕ್ಕೆ ಇಷ್ಟಪಡ್ತೇನೆ. ಕೋವಿಡ್-19 ಆತಂಕ ಬೇಡ. ವ್ಯವಹಾರ ಸಮಯದಲ್ಲಿ ಸಾಮಾಜಿಕ ಅಂತರವಿರಲಿ. ವೈರಸ್ ಸೋಂಕು ಜಗತ್ತಲ್ಲಿ ಎಲ್ಲಾ ಕಡೆನೂ ದೇಶದಲ್ಲಿ ಹರಡ್ತಾ ಇದೆ. ಈ ವೈರಸ್ ಅನ್ನ ನಿವಾರಣೆ ಮಾಡೋದಕ್ಕೆ ಯಾವ ತರವಾದ ಲಸಿಕೆನೋ ಅಥವಾ ಔಷಧಿ ಅಂದ್ರೆ ವ್ಯಾಕ್ಸಿನ್ ಯಾವ್ದು ಇನ್ನೂ ಕಂಡಿಡಿದಿಲ್ಲ. ಇದರಿಂದ ಹೊರಗೆ ಬರೋದು ಹೇಗೆ ಅಂದ್ರೆ ಸಾಮಾಜಿಕ ಅಂತರ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ನಾವೇನ್ ಕರಿತೀವಿ. ಈ ವಿಷಯಕ್ಕಾಗಿ ನಮ್ಮ ದೇಶದ ಪ್ರಧಾನಿ ಮಂತ್ರಿಗಳು ಮತ್ತು ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸರ್ಕಾರದ ವತಿಯಿಂದ ಏನೇನು ಡಿಸಿಷನ್ ತಗೊಂತಾರೋ ಅದನ್ನೆಲ್ಲ ಫಾಲೋ ಮಾಡೋದು ತುಂಬಾ ಮುಖ್ಯವಾಗಿ ಅವ್ರು ಏನ್ ಹೇಳಿಕೊಟ್ಟಿದ್ದಾರೆ ಅಂದ್ರೆ ನಾವು ಈ ವೈರಸ್ ಇಂದ ಹೊರಗಿರ್ಬೇಕಾದ್ರೆ ನಾವು ಮನೇಲಿರ್ಬೇಕು. ಸೊ ಎಲ್ರೂ ಹುಷಾರಾಗಿರಿ, ಹೆಲ್ತಿಯಾಗಿರಿ, ಮನೆಯಲ್ಲಿರಿ. ಆದಷ್ಟು ಬೇಗ ಈ ಕೊರೋನಾ ವೈರಸ್ ಸೋಂಕಿನಿಂದ ಆಚೆ ನಾವು ಬರಲೇಬೇಕು. ರಕ್ತದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗುವ ಸ್ಥಿತಿಯೇ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್. ಸಕ್ಕರೆ ಕಾಯಿಲೆಯ ರೋಗಲಕ್ಷಣಗಳು: ಒಣಗಿದ ಬಾಯಿ, ವಿಪರೀತ ಬಾಯಾರಿಕೆ, ಪದೇ ಪದೇ ಮೂತ್ರ ವಿಸರ್ಜನೆ, ಅರೆನಿದ್ರಾವಸ್ಥೆ, ಆಯಾಸ, ಬೆವರುವುದು, ತಲೆನೋವು, ಹಸಿವು, ತಲೆ ತಿರುಗುವುದು, ದೇಹದಲ್ಲಿ ನಡುಕ ಇವೆಲ್ಲವೂ ಸಕ್ಕರೆ ಕಾಯಿಲೆಯ ಲಕ್ಷಣಗಳು. ಈ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುವ ವಿಧಾನ: 30 ವರ್ಷ ವಯಸ್ಸಿನ ನಂತರ ವರ್ಷಕ್ಕೊಮ್ಮೆ ರಕ್ತ ಪರೀಕ್ಷೆ ಮಾಡಿಸಿ. ಸಿಹಿ ತಿಂಡಿಗಳನ್ನು ತಿನ್ನುವುದು ಕಡಿಮೆ ಮಾಡಿರಿ ಮತ್ತು ಹಣ್ಣು ತರಕಾರಿಗಳನ್ನು ಹೆಚ್ಚು ಸೇವಿಸಿ. ನಿಯಮಿತ ವ್ಯಾಯಾಮ, ದೈಹಿಕ ಚಟುವಟಿಕೆಗಳನ್ನು ಮಾಡಿ. ಕಾಲಕಾಲಕ್ಕೆ ವೈದ್ಯರಲ್ಲಿ ತಪಾಸಣೆ ಮಾಡಿಸಿ ಮತ್ತು ಅವರ ಸಲಹೆಯಂತೆ ಮುಂಜಾಗ್ರತೆಯನ್ನು ವಹಿಸಿ. ಪ್ರಕಟಣೆ ಜಿಲ್ಲಾ ಎನ್ಸಿಡಿ ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ವೈರಸ್ ಸೋಂಕು ಜಗತ್ತಲ್ಲಿ ಎಲ್ಲಾ ಕಡೆನೂ ದೇಶದಲ್ಲಿ ಹರಡ್ತಾ ಇದೆ. ಈ ವೈರಸ್ ಅನ್ನ ನಿವಾರಣೆ ಮಾಡೋದಕ್ಕೆ ಯಾವ ತರವಾದ ಲಸಿಕೆನೋ ಅಥವಾ ಔಷಧಿ ಅಂದ್ರೆ ವ್ಯಾಕ್ಸಿನ್ ಯಾವ್ದು ಇನ್ನೂ ಕಂಡಿಡಿದಿಲ್ಲ. ಇದರಿಂದ ಹೊರಗೆ ಬರೋದು ಹೇಗೆ ಅಂದ್ರೆ ಸಾಮಾಜಿಕ ಅಂತರ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ನಾವೇನ್ ಕರಿತೀವಿ. ಈ ವಿಷಯಕ್ಕಾಗಿ ನಮ್ಮ ದೇಶದ ಪ್ರಧಾನಿ ಮಂತ್ರಿಗಳು ಮತ್ತು ನಮ್ಮ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸರ್ಕಾರದ ವತಿಯಿಂದ ಏನೇನು ಡಿಸಿಷನ್ ತಗೊಂತಾರೋ ಅದನ್ನೆಲ್ಲ ಫಾಲೋ ಮಾಡೋದು ತುಂಬಾ ಮುಖ್ಯವಾಗಿ ಅವ್ರು ಏನ್ ಹೇಳಿಕೊಟ್ಟಿದ್ದಾರೆ ಅಂದ್ರೆ ನಾವು ಈ ವೈರಸ್ ಇಂದ ಹೊರಗಿರ್ಬೇಕಾದ್ರೆ ನಾವು ಮನೇಲಿರ್ಬೇಕು. ಸೊ ಎಲ್ರೂ ಹುಷಾರಾಗಿರಿ, ಹೆಲ್ತಿಯಾಗಿರಿ, ಮನೆಯಲ್ಲಿರಿ. ಆದಷ್ಟು ಬೇಗ ಈ ಕೊರೋನಾ ವೈರಸ್ ಸೋಂಕಿನಿಂದ ಆಚೆ ನಾವು ಬರಲೇಬೇಕು. ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಆಫೀಸಲ್ಲಿ ನಿಮ್ಮ ಯಜಮಾನರ ಲಂಚ್ ಬಾಕ್ಸ್ ಇಂದ ಬರ್ತಿದ್ದ ಸುವಾಸನೆ ನನ್ನನ್ನು ಇಲ್ಲಿ ತನಕ ಬರೋ ಹಾಗೆ ಮಾಡ್ತು. ಸೀಕ್ರೆಟ್ ತಿಳ್ಕೊಳ್ಳೋಣ ಅಂತ ಬಂದೆ. ಸೀಕ್ರೆಟಾ? ಕುಟುಂಬವನ್ನ ಪ್ರೀತಿಸೋ ಪ್ರತಿಯೊಬ್ಬ ಮಹಿಳೆಯ ಆಯ್ಕೆ ಅರುಣಾ ಮಸಾಲ. ಯಾವುದೇ ಕಲಬೆರಕೆ ಇಲ್ಲದೆ ಅತ್ಯಂತ ಶುದ್ಧವಾಗಿ ಆಯ್ದ ಸಾಂಬಾರು ಪದಾರ್ಥ ಬಳಸಿ ತಯಾರಿಸುವ ಪಾರಂಪರಿಕ ರುಚಿಯ ಪ್ರತೀಕ ಅರುಣಾ ಮಸಾಲ. In your quest for the perfect home, choose the address that stands apart. Landtrades Solitaire, situated at Hattil, the perfect location with splendid amenities and facilities and a spectacular view too. Landtrades Solitaire, it's where you deserve to live. Kanchana Hyundai are the authorized dealers for Hyundai Motors India Limited in coastal Karnataka. Over the last 10 years, Kanchana Hyundai has gained a trusted position in the automobile industry in the state.
Kanchana Hyundai operates with wide network of sales and service outlets for Hyundai passenger cars at Mangalore, Surathkal, Puttur, Udupi, Karwar, Sirsi, Kundapur and Karkala. For more details, contact Kanchana Hyundai NH75 Padil, Mangalore. Phone number 0824 243 0615. Mobile 9900 144 113. Near Durgamba Temple, Tadambail, Surathkal. Phone number 88614 64244. Opposite Saint Philomena High School, Darbe, Puttur. Phone number 082512 36616. City Hospital Research and Diagnostic Center, 200-bedded multi-speciality hospital catering for all types of specialized treatments to patients. City Hospital has 24-hour casualty and trauma care and resuscitation units, CCU, ICU and NICU, 5 operation theaters equipped with modern equipments, round-the-clock medical and surgical facilities and all super specialities, physiotherapy department, blood bank, laboratory with ultra-modern equipments, ambulance services, whole body spiral CT scan, Core Vision Pro Color Doppler and ultrasound stress test, TMT, ECG, Echo and X-ray facilities. Medical services at its best. Contact City Hospital Research and Diagnostic Center, Pound Garden, Kadri, Mangaluru. ಮತ್ತೊಮ್ಮೆ ಸ್ವಾಗತ ಕೊರೋನಾ ಎಚ್ಚರ ವಿಶೇಷ ಕಾರ್ಯಕ್ರಮಕ್ಕೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಲಾಕ್ಡೌನ್ನ ಮಧ್ಯೆ, ಒತ್ತಡದ ಮಧ್ಯೆ ಕೂಡ ಪೊಲೀಸ್ ಇಲಾಖೆ ಜನಸ್ನೇಹಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥ ವಿಚಾರವನ್ನು ನಾವು ಗಮನಿಸಬಹುದು. ಅಂದರೆ ಒತ್ತಡದ ಕರ್ತವ್ಯದ ಮಧ್ಯೆ ಕೂಡ ಮಾನವೀಯತೆ ಮೆರೆಯುವಂತಹ ಕೆಲಸ ಮಾಡ್ತಾ ಇರುವಂತಹ ಪೊಲೀಸ್ ಸಿಬ್ಬಂದಿಗಳಿಗೆ ಕೋವಿಡ್ ವಾರಿಯರ್ ಆಫ್ ದ ಡೇ ಅನ್ನುವಂಥ ಒಂದು ವಿಶೇಷವಾದ ಗೌರವವನ್ನು ಕೂಡ ಪೊಲೀಸರು ಉನ್ನತಾಧಿಕಾರಿಗಳು ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಂತಹ ಕೋವಿಡ್ ವಾರಿಯರ್ಗಳು ಯಾರಿದ್ದಾರೋ ಅವರ ಕುಟುಂಬ ಸದಸ್ಯರ ಜೊತೆಗೆ ಮಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಡಾಕ್ಟರ್ ಹರ್ಷ PS ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ್ದಾರೆ. ಅಂದರೆ ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕೋವಿಡ್-19 ಜಾಗೃತಿ ಹಿನ್ನೆಲೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಪೊಲೀಸರನ್ನ ಕೋವಿಡ್ ವಾರಿಯರ್ ಆಫ್ ದ ಡೇ ಅನ್ನುವಂತಹ ಒಂದು ಗೌರವವನ್ನು ಕೊಟ್ಟು ಅವರಿಗೆ ಗೌರವವನ್ನು ಕೊಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕುಟುಂಬ ಸದಸ್ಯರ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆಯುಕ್ತರು ನಿನ್ನೆ ಮಾತನಾಡಿದ್ರು. ವಾರಿಯರ್ಗಳ ಕರ್ತವ್ಯವನ್ನು ಶ್ಲಾಘನೆ ಮಾಡಿದ್ರು ಮತ್ತು ಅವರ ಕುಟುಂಬಕ್ಕೆ ಧೈರ್ಯ ಹೇಳುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಇನ್ನು ಕೋವಿಡ್ ವಾರಿಯರ್ ಗೌರವ ಪಡೆದಂತಹ ಪೊಲೀಸರ ಸಿಬ್ಬಂದಿಗಳಾಗಿರುವಂತಹ ಸಂತೋಷ್ ಪಾಟೀಲ್, ನಯನ, ಗೋವಿಂದ, ಬಸವರಾಜ ಪಾಟೀಲ್, ಶಿವಪ್ಪ, ರಂಜನ್ ಕುಮಾರ್, ಸೋಮನಗೌಡ ಚೌಧರಿ, ಪುನೀತ್ ಮೊದಲಾದವರೆಲ್ಲ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶಿವಪ್ಪ ಫ್ಯಾಮಿಲಿನ ತಾವು ನಮಸ್ಕಾರ. ತಮ್ಮನು ಕಾನ್ಸ್ಟೇಬಲ್, ವೆರಿ ಗುಡ್. ಅವರು ಯೂನಿಫಾರ್ಮ್ ಹಾಕೊಂಡಿದಾರಲ್ರಿ. ಹೀಗೆ ಒಬ್ರು ಮಹಿಳೆ ಅವ್ರ ಪಾಪ ಡೆಲಿವರಿಗೆ ಹೋಗ್ಬೇಕಾಯ್ತು ಲೇಡಿ ಕೋಶನ್ಗೆ. ಅವ್ರಿಗೆ ಯಾವ್ದೇ ವೆಹಿಕಲ್ಸ್ ಇಲ್ಲ. ನಮ್ಮ ಶಿವಪ್ಪ ಅಲ್ಲಿಗೆ ಖುದ್ದಾಗಿ ಹೋಗಿ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಆಂಬ್ಯುಲೆನ್ಸ್ ಅರೇಂಜ್ ಮಾಡಿ ಅವ್ರಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಎಲ್ಲಾ ರೀತಿ ಅವ್ರಿಗೆ ವ್ಯವಸ್ಥೆ ನೋಡ್ಕೊಂಡ್ರು. ಆದ್ರಿಂದ ಅವ್ರಿಗೆ ಬಹಳ ಕಷ್ಟದ ಸಮಯದಲ್ಲಿ ಬಹಳ ಹೆಲ್ಪ್ ಆಯ್ತು. ಖುಷಿ ಆಗ್ತದ? ಖುಷಿ ಆಯ್ತಾ? ವೆರಿ ಗುಡ್. ಇವ್ರ ಡ್ಯೂಟಿಯಲ್ಲಿದ್ದಾಗ ಏನಾದ್ರು ಭಯ ಆಗುತ್ತಾ ನಿಮ್ಗೆ? ಕೋವಿಡ್ ಎಲ್ಲ ಕಡೆ ಸ್ಯಾನಿಟೈಸರ್, ಮಾಸ್ಕ್ ಎಲ್ಲದ್ರ ಬಗ್ಗೆ ಎಲ್ಲ ಹೇಳಿದಾರಲ್ಲ. ಆಯ್ತಮ್ಮ, ಹುಷಾರಾಗಿರಿ. ಓಕೆ, ನಮಸ್ತೆ. ಅಷ್ಟೇ ಅಲ್ಲ, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹೌದಮ್ಮ, ನೋಡಿ, ವೈದ್ಯಕೀಯ ನೆರವು ಬೇಕಿತ್ತು ಅವ್ರಿಗೆ. ಆ ಟೈಮ್ನಲ್ಲಿ ಸಂತೋಷ್ ಅವ್ರಿಗೆ ಗೊತ್ತಾದ ಕೂಡಲೇ ನಾವು ಸ್ಪಂದಿಸ್ತೀವಿ ಅನ್ನೋದು ಒಂದು ಒಳ್ಳೆ ಮೆಸೇಜ್ ಹೋದಂಗಾಯ್ತು. ಒಂದು ಅಲ್ಲಿರೋ ಡಾಕ್ಟರ್ಸ್ ಮತ್ತೆ ಸಿಬ್ಬಂದಿಗಳ ಜೊತೆ ನೇರವಾಗಿ ನಿಂತು ಹಗಲು ಇರೋ ಅನ್ನೋದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಕೋವಿಡ್ ವಿರುದ್ಧ ಏನ್ ನಾವು ಸಮರ ಸಾರಿದ್ದೀವಿ ಅದರಲ್ಲಿ ಬಹಳ ಮಹತ್ವವಾದ ಕೊಡುಗೆ ಇವರು ಕೊಟ್ಟಿದ್ದಾರೆ.
ಬಹಳ ಒಳ್ಳೆ ಕೆಲಸ ಮಾಡಿದಾರಮ್ಮ. ಮನೇಲಿ ನಿಮ್ಗೆ ಏನಾದ್ರು ಭಯ ಆಗುತ್ತಾ? ಅವ್ರನ್ನ ಕಳಿಸ್ಬೇಕಾದ್ರೆ ಭಯ ಆಗುತ್ತಾ? ಅವರು ಮನೇಲಿ ಸ್ಯಾನಿಟೈಸರ್ ಇದೆಯಾ? ಸ್ಯಾನಿಟೈಸರ್ ಇದೆಯಾ? ನಾವು ಕಳಿಸ್ಕೊಟ್ಟಿದ್ದೀವಿ, ಸ್ಯಾನಿಟೈಸರ್ ಕಳಿಸ್ಕೊಟ್ಟಿದ್ದೀವಿ, ಇದೆಯಾ? ಏನೇ ಬೇಕಿದ್ರು ನಮಗೆ ಕೇಳಬೇಕು. ಓಕೆ, ಎಲ್ಲ ಹುಷಾರಾಗಿರಿ. ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರಿಗೆ ಏನಿಲ್ಲ, ದೇವರ ಭರವಸೆ ಇದೆ. ಎಲ್ಲ ಸೈಂಟಿಫಿಕ್ ಆಗಿ ಮಾಡ್ತೀವಿ ನಾವು. ಅವ್ರಿಗೆ BPಗಳಾಗ್ಲಿ ನೀವು ಮಾತಾಡಿ, ಅವ್ರಿಗೆ ಮಾತಾಡ್ಸಿ. ಅವ್ರಿಗೆ ಜೋರ ಮಾತಾಡಿ ಕೇಳಿಸಿದ. ವೆರಿ ಗುಡ್, ವೆರಿ ಗುಡ್. ನಮಸ್ತೆ ಅಮ್ಮ. ನೆಕ್ಸ್ಟ್ ಯಾರು ಫ್ಯಾಮಿಲಿ ಕಾಣ್ತಾ ಇದೆ? ಬನ್ರಿ. ಅಪ್ಪಾಜಿ ಕೇಳಿಸ್ತಾ ಇದೆಯಾ? ಆಗ್ಲೇ ಅಣ್ಣವ್ರ ಹತ್ರ ಮಾತಾಡಿದೆ ನಾನು. ತಮ್ಗೆ ಕೇಳಿಸ್ತಾ ಇದೆಯಾ ಅಪ್ಪಾಜಿ? ನಿಮ್ ಮಗ ಚಲೋ ಇದ್ದಾನ? ಮಾತಾಡ್ತಾನೆ ನೋಡಿ. ನಿಮ್ ಮಗ ಮಾತಾಡ್ತಾನೆ. ಮಾತಾಡೋದು ಕೇಳು, ಮಾತಾಡು. ಮುಂದೆ ಮಾತಾಡು. ಊರಲ್ಲಿದ್ದಾರ? ಯಾವ ಅಲ್ಲ, ಈ ಫ್ಯಾಮಿಲಿ ರಂಜನ್ ನೋಡಿ, ಈ ಹೋಮ್ ಕ್ವಾರಂಟೈನ್ ಅಂತ ಒಂದು ಬಹಳ ಪ್ರಮುಖವಾದ ಕೆಲಸ. ಅದು ಯಾರ್ಯಾರು ಈ ಕೋವಿಡ್ ಅಫೆಕ್ಟೆಡ್ ಇದ್ದಾರೆ ಅವ್ರ ಜೊತೆ ಈ ಆಶಾ ಕಾರ್ಯಕರ್ತರು, ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಹೋಗ್ತಾರೆ. ಅವ್ರ ಜೊತೆ ಸೇರ್ಕೊಂಡು ಬಹಳ ಉತ್ತಮ ಕೆಲಸ ಮಾಡಿದಾರಮ್ಮ. ರೆಸ್ಪಾಂಡ್ ಮಾಡಿ ಅವ್ರಿಗೆ ಅಗತ್ಯ ಇರೋ ಕಡೆ ಆಹಾರ ತಲುಪಿಸಿ ಎಲ್ಲಾ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ರಂಜನ್. ನಿಮ್ಗೆಲ್ಲರಿಗೂ ಬಹಳ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ರಂಜನ್, ನೀವು ಮಾತಾಡ್ತೀಯಪ್ಪ, ಮಾತಾಡೋದು ರಂಜನ್. ಕೆಳಗಿರೋ ಸ್ಕ್ರೀನ್ ಆಯ್ತಲ್ಲ. ತಮ್ಮ ಹೆಸರೇನು ಮೇಡಮ್? ತಮ್ಮ ಹೆಸರು? ರಂಜನ್ ಅವ್ರ ಮಿಸೆಸ್ ಅಲ್ಲ? ಬಸವರಾಜ್ ಪಾಟೀಲ್ ಅವ್ರ ಅಣ್ಣ ಅವರು. ನಮಸ್ಕಾರ ರೀ. ಸರಿ. ಏನಾಗಬೇಕು ನಮ್ಮ ಬಸವರಾಜ್ ಪಾಟೀಲ್? ತಮ್ಗೆ ಏನಾಗಬೇಕು? ತಮ್ಮ ತಮ್ಮನ? ಎಷ್ಟು ಜನ ಅಣ್ಣ ತಮ್ಮ ತಾವು? ಸರಿ. ಯಾವ ಊರು ನಿಮ್ದು? ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಹೀರೋ ಇದ್ದಂಗೆ ಅವರು ಮೊನ್ನೆ ಬೇಕಿತ್ತು. ಆ ಟೈಮ್ನಲ್ಲಿ ಇವ್ರು ಬಹಳ ಕರ್ತವ್ಯ ಪ್ರಜ್ಞೆ ಮೇಲೂ ಬಹಳ ಉತ್ತಮ ಕೆಲಸ ಮಾಡಿದ್ರು, ಬಹಳ ಒಳ್ಳೆ ಕೆಲಸ ಮಾಡಿದ್ರು. ಅದರಿಂದ ಒಂದು ಹೆಣ್ಣು ಮಗಳ ಜೀವ ಉಳಿತು. ಹಾಗಾಗಿ ಎಲ್ಲರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ನಿಮ್ಮ ತಮ್ಮ ಬಹಳ ಒಳ್ಳೆ ಕೆಲಸ ಮಾಡ್ತಾನೆ. ನಿಮ್ಮ ತಮ್ಮ ಮಾಡ್ತಿರೋ ಕೆಲಸದಿಂದ ನಮ್ಮ ಇಲಾಖೆಯ, ನಮ್ಮ ಸರ್ಕಾರದ ಹೆಸರು ಬಹಳ. ಮನೆಯಲ್ಲೆಲ್ಲ ಆರಾಮಲ್ಲ? ಉಳಿದಿದ್ದೆಲ್ಲ ಆರಾಮಲ್ಲ? ಉಳಿದವರೆಲ್ಲ ಆರಾಮಿದಾರಲ್ಲ ಮನೆಯಲ್ಲೆಲ್ಲ ಆರಾಮಿದ್ದೀರಲ್ಲ? ಸರಿ, ನಮಸ್ಕಾರ. ನೆಕ್ಸ್ಟ್ ಯಾರು ಸಂಘ? ಹೌದು, ಕೋವಿಡ್ ವಾರಿಯರ್ ಅಂತ ಮಾಡ್ತೀವಿ. ಯಾಕೆ ಮಾಡ್ತೀವಿ ಗೊತ್ತಿದ್ಯಾ? ಹೇಳ್ಬಿಟ್ಟು ಅಲ್ಲಿ ಇದಕ್ಕೆ ತಗೊಟ್ಟು ಹತ್ರ ಇದು ಮಾಡಿದ್ರು ಇದೆ. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾನು COVID-19 ಅಂತ ಹೇಳ್ಬಿಟ್ಟು ವಾರಿಯರ್ ಅಂತ ಹೇಳ್ಬಿಟ್ಟು ನಮ್ಮ CP ಸಾಹೇಬ್ ಸೆಲೆಕ್ಟ್ ಮಾಡಿದ್ದಾರೆ ನಮ್ಗೆ. ಅಣ್ಣಾರ, ನಿಮ್ಗೆ ಕೇಳ್ತಾ ಇಲ್ಲ? ನಾನು ಹೇಳ್ತೀನಿ ನೋಡಿ. ಅವ್ರು ಹೇಳ್ತೀನಿ ಯೋಚಿಸಿದ್ವಿ. ಅಲ್ಲಿ ಲಾಕ್ಡೌನ್ ಅಂದ್ರೆ ಏನೂ ಬರಲ್ಲ, ಯಾವ ಶಾಪ್ ಓಪನ್ ಇರಲ್ಲ. ಯುದ್ಧವಾದ ಪರಿಸ್ಥಿತಿಯಲ್ಲಿ ಇದ್ದಿದ್ದ ಕೆಲವು ನಾಯಿಗಳೆಲ್ಲ ಓಡಾಡ್ತಾ ಇತ್ತು. ಅವು ಬಹಳ ಹಸಿವೆಯಿಂದ ಕಂಗಾಲಾಗಿತ್ತು. ಅಲ್ಲಿ ಯಾರು ಅವಕ್ಕೆ ಊಟ ಹಾಕೋರು ಯಾರು ಇಲ್ಲ, ಯಾವುದೇ ಅಂಗಡಿ ಓಪನ್ ಇಲ್ಲ, ಏನು ಸೌಲಭ್ಯ ಇಲ್ಲ. ಅವುಗಳಿಗೆಲ್ಲ ಜೀವ ಉಳಿಸಿದ್ದಾರೆ. ಹಾಗಾಗಿ ನಾವು ಇವ್ರನ್ನ ಕೋವಿಡ್ ವಾರಿಯರ್, ನಮ್ಮ ಹೀರೋ ಅಂತ ನಾವು ಮಾಡಿದ್ದೀವಿ. ಅರ್ಥ ಆಗಲ್ಲ ಅಣ್ಣಾರ? ನಮಸ್ತೆ ಅಮ್ಮ. ಈಗ ನಮ್ಮ ಗೋವಿಂದ ಮಾಡಿರೋ ಕೆಲಸ ಎಲ್ಲ ಒಳ್ಳೆ ಕೆಲಸ ಗೊತ್ತಾಯ್ತಾ ತಾಯಿ? ನಿಮ್ಮ ಮಗ ಮಾಡಿದ್ರಿಂದ ಸಾಕಷ್ಟು ಮೂಕ. ಎಷ್ಟು ಜನ ಅಣ್ಣ ತಮ್ಮ ತಾವು? ಸರಿ. ಯಾವ ಊರು ನಿಮ್ದು?
ಮಾಡ್ತಾ ಇದ್ದಾರೆ. ಪೊಲೀಸ್ ಘಟಕದಲ್ಲಿ ನಾವು ಒಂದು ವಿಶೇಷವಾದ ಒಂದು ಅಭಿಯಾನ, ಈ ನಮ್ಮ ತಳಮಟ್ಟದ ನಮ್ಮ ಕಾನ್ಸ್ಟೇಬಲರಿ, ನಮ್ಮ ಹೆಡ್ ಕಾನ್ಸ್ಟೇಬಲ್ಸ್, ASIಗಳು ಇವರೇನು ನೇರವಾಗಿ ಜನಗಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿರ್ತಾರೆ, ಇವರ ಒಂದು ಒಳ್ಳೆಯ ಕೆಲಸನ ನಾವು ಎಲ್ಲರಿಗೂ ತಿಳಿಸುವಂಥ ಒಂದು ಅಭಿಯಾನ ಇದು. ಇದನ್ನು ಕೋವಿಡ್ ವಾರಿಯರ್ ಆಫ್ ದ ಡೇ ಅಂತ ಪ್ರತಿನಿತ್ಯ ಒಬ್ಬೊಬ್ಬರ ಒಂದು ಹೃದಯ ಸ್ಪರ್ಶಿ ಕೆಲಸನ ನಾವು ಜಗತ್ತಿಗೆ ತಿಳಿಸ್ತಾ ಇದ್ದೀವಿ. ಆ ಒಂದು ಸರಣಿಕೆಯಲ್ಲಿ ಈಗಾಗಲೇ ಸುಮಾರು 7-8 ಜನದ ಏನು ಉತ್ತಮವಾದ ಕೆಲಸ ಇದೆ ಅದನ್ನು ನಾವು ಸಾದೃಶ್ಯವಾಗಿ ಎಲ್ಲರಿಗೂ ತಿಳಿ ಹೇಳಿದ್ದೇವೆ. ಈ ದಿನ ಒಂದು ವಿಶೇಷ ಕಾರ್ಯಕ್ರಮ ನಾವು ಮಾಡಿದ್ವಿ. ಈ ಏನು ನಮ್ಮ ಕೋವಿಡ್ ವಾರಿಯರ್ಸ್ ಇದ್ದಾರೆ ಅವ್ರನ್ನ ನಮ್ಮ ಕಚೇರಿಗೆ ಕರೆಸಿ ಅವರ ಕುಟುಂಬಗಳು, ಯಾಕೆಂದರೆ ಅವರು ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಇದ್ದಾರೆ, ಕೆಲವರು ಉತ್ತರ ಕರ್ನಾಟಕದಲ್ಲಿದ್ದಾರೆ, ಕೆಲವರು ಬೇರೆ ಬೇರೆ ಜಿಲ್ಲೆಗಳಲ್ಲಿದ್ದಾರೆ. ಅವ್ರನ್ನೆಲ್ಲ ನಾವು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವ್ರನ್ನ ಸಂಪರ್ಕಿಸಿ ಅವರ ಕುಟುಂಬದ ಸದಸ್ಯರಾದ ಕೆಲವು ಕಡೆ ಅವರ ತಂದೆ ತಾಯಿ ಮಾತಾಡಿದ್ರು, ಕೆಲವು ಕಡೆ ಅವರ ಕುಟುಂಬದ ಬೇರೆ ಸದಸ್ಯರು, ಅವರ ಪತ್ನಿ ಮಕ್ಕಳು ಎಲ್ಲ ಮಾತಾಡಿದ್ರು. ಅವ್ರು ಮಾಡ್ತಿರೋ ಒಂದು ಉತ್ತಮ ಕೆಲಸದ ಬಗ್ಗೆ ಅವರ ಕುಟುಂಬದವ್ರಿಗೆ ನಾವು ತಿಳಿಯಪಡಿಸಿ ಅವರಿಂದ ನಮಗೆ ಬಹಳ ಸಹಾಯ ಆಗ್ತಿದೆ, ನಮ್ಮ ತಂಡಕ್ಕೆ ಬಹಳ ಸಹಾಯ ಆಗ್ತಿದೆ, ಅವರು ನಮ್ಮ ತಂಡದ ಹೀರೋ ಇದ್ದ ಹಾಗೆ ಅಥವಾ ನಮ್ಮ ತಂಡದ ಬಹಳ ಪ್ರಮುಖ ಸದಸ್ಯರಿದ್ದಾಗೆ ಅಂತ ಹೇಳಿದಾಗ ಬಹಳ ಒಂದು ಅಂತಃಕರಣ ಕಲಕುವಂಥ ಒಂದು ಬಹಳ ಸಂವೇದನಾತ್ಮಕ ಒಂದು ದಿನ ಇದಾಗಿತ್ತು ನಮಗೆ. ಕುಟುಂಬದ ಸದಸ್ಯರಿಗೂ ಈ ಕೋವಿಡ್ನ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕ, ಸಾಕಷ್ಟು ರೀತಿಯ ಹೇಗಿದ್ದಾರೋ, ನಮ್ಮ ಮನೆಯವರು ಹೇಗಿದ್ದಾರೋ, ಹೇಗೆ ಕೆಲಸ ಮಾಡ್ತಾರೋ, ಈ ಥರ ಎಲ್ಲ ಏನು ಆತಂಕಗಳಿತ್ತು ಅದೆಲ್ಲ ಪರಿಹಾರ ಆಗಿ ಅವರ ಕುಟುಂಬ ಸದಸ್ಯರು ನಮ್ಮ ತಂಡದಲ್ಲಿ ಮಾಡ್ತಿರೋ ಉತ್ತಮ ಕೆಲಸ, ಸಮಾಜಕ್ಕಾಗಿ ಅವರು ಮಾಡ್ತಿರೋ ಉತ್ತಮ ಕೆಲಸ ಅವ್ರಿಗೆ ಗೊತ್ತಾಗಿ ಬಹಳ ಸಂತೋಷಪಟ್ಟರು. ಎಷ್ಟೋ ಜನ ವಯಸ್ಸಾದ ತಂದೆ ತಾಯಿಗಳು, ಅಯ್ಯೋ ನನ್ನ ಮಗ ಅಷ್ಟು ದೂರ ಇದ್ದಾನಲ್ಲ ಅನ್ನೋಂಥವ್ರಿಗೆ ಸಹ ಇವತ್ತು ದೂರ ಇದ್ರೂ ಪರವಾಗಿಲ್ಲ, ಸಮಾಜಕ್ಕಾಗಿ ನನ್ನ ಮಗ ಒಳ್ಳೆ ಕೆಲಸ ಮಾಡ್ತೇನೆ ಅನ್ನೋ ಒಂದು ಸಾರ್ಥಕ ಮನೋಭಾವನೆ ಬಂತು. ಹೀಗೇನೆ ಎಲ್ಲ ಇಲಾಖೆಯಲ್ಲಿ ಬಹಳ ಒಳ್ಳೆ ಕೆಲಸ ಆಗ್ತದೆ. ವೈದ್ಯರು, ನರ್ಸ್ಗಳು, ಪ್ಯಾರಾಮೆಡಿಕ್ಸು, ಆ್ಯಂಬುಲೆನ್ಸ್ ಡ್ರೈವರ್ಸು ಬಹಳ ಬಹಳ ಕಷ್ಟಪಟ್ಟು ತಮ್ಮ ಪ್ರಾಣನ ಪಣವಾಗಿಟ್ಟು ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಸಮಾಜದ ನಾವು ಪ್ರತಿಯೊಬ್ಬರು ಇವರನ್ನು ಸ್ಮರಿಸಬೇಕು, ಇವರ ಸೇವೆಯನ್ನು ನಾವು ಚಿರಸ್ಮರಣೀಯವಾಗಿ ನಾವು ಅಂದ್ಕೊಳ್ಬೇಕು. ಅದೇ ರೀತಿಯಲ್ಲಿ ಎಲ್ಲ ರೀತಿಯಾದ ಸಹಕಾರ ನಾವು ಈ ನಿಜವಾದ ಕೋವಿಡ್ ವಾರಿಯರ್ಸ್ ಏನು ಗ್ರೌಂಡ್ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ, ಪೊಲೀಸ್ ಸಿಬ್ಬಂದಿ ಇರಲಿ, ನಮ್ಮ ವೈದ್ಯಕೀಯ ಸಿಬ್ಬಂದಿ, ಡಾಕ್ಟರ್ಗಳು, ನರ್ಸ್ಗಳು, ಪ್ಯಾರಾಮೆಡಿಕ್ಸು, ನಮ್ಮ ಆ್ಯಂಬುಲೆನ್ಸ್ ಸಿಬ್ಬಂದಿ, ಇವರೆಲ್ಲರಿಗೂ ಒಂದು ಅತ್ಯಂತ ಗೌರವ ನಾವು ಕೊಡೋಣ. ಇವರ ಕೆಲಸದಲ್ಲಿ ನಾವೆಲ್ಲ ಕೈ ಜೋಡಿಸಿ ಇದಿಷ್ಟು ಇವತ್ತಿನ ಸುದ್ದಿ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.